ಆಯುರ್ವೇದಿಕ್ ವೈದ್ಯರನ್ನ ಬಹುದಿನಗಳ ಬೇಡಿಕೆ ದಾದಪಂಡ ಅನಿವಾರ್ಯ ಸಂದರ್ಭ ಎಂಕ್ಲೆಗ್ ಕೆಲವು ಆಯುರ್ವೇದಿಕ್ ಅಲೋಪತಿ ಮೆಡಿಸಿನ್ ಕೊರ್ಪರೆನ್ಚಿತ್ತಿನ ಕಾಯ್ದೆಗ್ ಅವು ಡ್ರಗ್ಸ್ ಬೊಕ್ಕ ಕಾಸ್ಮೆಟಿಕ್ಸ್ ಆಕ್ಟೆಡ್ ಬರ್ಪುಂಡು ಅವೇನು ಕೊರೋಡು ಬಂದು ಅಕ್ಕಲು ಬಹುದಿನಗಳ ಬೇಡಿಕೆ ಮಲ್ತೊಂದುಲ್ಲೇರು ಅಂಚನೆ ಆಯುರ್ವೇದಿಕ್ ಡಾಕ್ಟರ್ ನಕ್ಲೆಗ್ ಕೆಲವು ಈ ಪರಿಸ್ಥಿತಿ ಎಂಚ ಬಂಡ ನಮ್ಮ ಸರ್ಕಾರದ ಕೆಲವು ಅಧಿಕಾರಿಗಳು ಅವಡು ಅಥವಾ
ಕೆಲವು ಸಮಾಜಘಾತಿಕ ಕೆಲವು ಶಕ್ತಿಲು ಅವೇನೇ ಕೆಲವು ದುರ್ಬಳಕೆ ಮಲ್ತೊಂದು ಆಯುರ್ವೇದಿಕ್ ವೈದ್ಯರನ್ನ ಸ್ಥಾನಮಾನಗ ಚ್ಯುತಿ ಜನಪನ ಕೆಲಸನ ಮಲ್ಪನ ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ಈ ಸಂದರ್ಭ ಖಂಡಿಸೋ ಒಂದುಂಡು ಅಕ್ಕಲ್ನ ಗೌರವದ ಸ್ಥಾನಮಾನ ಕೋರೋಡು ಅಂಚಿತ್ತಿನ ವಾವೇ ಕೆಲಸಡು ನಿಕ್ಲು ಇನ್ಸ್ಪೆಕ್ಷನ್ ಮಲ್ಪಲೆ ಆಂಡ ಐಕೊಂಜಿ ನ್ಯಾಯವಾದ ಮಲ್ಪಡು ಕೇವಲ ಕಾಯ್ದೆಡು ಒಂಜಿ ಅವು ಅಕ್ಲಿಗೆ ಅನಿವಾರ್ಯ ಅವೇನು ಮಲ್ಪರೆ ಬಲ್ಲಿ ಪಂಚಿತ್ತಿನ ವಿಷಯನೇ ಪತ್ತೊಂದು ಅಕ್ಲಿನ ತೇಜವದೆ ಮಲ್ಪನೆ ಚಿತ್ತಿನ ಕೆಲಸನ ನಮ್ಮ ಏಪರ ಖಂಡಿಸೋ ಒಂದಿಲ್ಲ ದಯಮಲ್ತದ ಅಧಿಕಾರಿಗಳ ನಮ್ಮ ರಿಕ್ವೆಸ್ಟ್ ಮಲ್ತೊಂದುಲ್ಲ ದಯಪಂಡ ಅಂಚಿತ್ತಿನ ಕೆಲಸನ ಏಪಲ ಮಲ್ಪಡೆ ಅಕ್ಲಿನ ಒಂಜಿ ಗೌರವವಾದ ತೂಲೆ ಅಕ್ಲನ ಹಕ್ಕಲಿಗೆ ಚ್ಯುತಿ ಬರಂಜಿನ ಚಿತ್ತಿನ ಕೆಲಸ ಮಲ್ಪಲೆ ಬಂದು ಏನು ಪೇನು ಪನೊಂದುಲ್ಲೆ ಇನ್ನಿತ ಈ ಕರಿ ಡಿಸೆಂಬರ್ ತಿಂಗಳಡು ಒಂದು 15 ದುಂಬು ಎಂಕಲ್ನ ಉಡುಪಿ ಜಿಲ್ಲೆದ ಜಿಲ್ಲಾಧಿಕಾರಿ ಕಚೇರಿಡು ನಮ್ಮ ಉಡುಪಿ ಬೊಕ್ಕ ಕುಂದಾಪುರ ತಾಲೂಕದ ವೈದ್ಯರ ನಾಕಲು ಸೇರಿದು ಈ ಸರ್ಕಾರದ ಕಣ್ಣು ತೆರಪಿನಂಚಿತ್ತಿನ ಕೆಲಸ ಮಲ್ತಿದ್ದೀರು ದಾದ ಬಣ್ಣ ಒಂದು ಪ್ರತಿಭಟನೆ ಮಲ್ತಿರ್ತೀರು ಆಯುರ್ವೇದಿಕ್ ಡಾಕ್ಟರ್ ನಕ್ಲಿಗೆ ಮೂಲ ಚಿಕಿತ್ಸೆ ಪ್ರಾಥಮಿಕ ಹಂತದ ಮೂಲ ನೆಟ್ಟು ಎಂಕ್ಲಿಗೆ ಆಯುರ್ವೇದಿಕ್ ಔಷಧಿ ಕೊರಡು ಬಂದು ಆಯ್ತ ಮುಂದುವರಿದ ಭಾಗವಾದ ಇನ್ನು ನಮ್ಮ ಕುಡ್ಲಡು ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ವೈದ್ಯರ ನಾಕಲನ್ನ ಇನ್ನು ಬೈದು ನಮ್ಮ ಇನ್ನು ಪ್ರತಿಭಟನೆಯನ್ನು ನಮ್ಮ ಇನ್ನು ಇತ್ತೆ ಸ್ಟಾರ್ಟ್ ಮಾಡ್ತಂದಿಲ್ಲ ಫಸ್ಟ್ಗೆ ಇತ್ತೆ ನಮ್ಮ ಒಂಜಿ ದಾದ ಬೇಡಿಕೆ ಉಂಡು ಅವೇನು ನಮ್ಮ ಇತ್ತೆ ಪನಕ ಘೋಷಣೆಗಳ ಮುಖಾಂತರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಒಗ್ಗಟ್ಟಿರ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ರಕ್ಷಿಸಿ ರಕ್ಷಿಸಿ ಆಯುರ್ವೇದಿಕ್ ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತರಕ್ಷಣೆಯನ್ನು ರಕ್ಷಿಸಿ 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 ವೈದ್ಯರ ಹಿತರಕ್ಷಣೆಯನ್ನು ರಕ್ಷಿಸಿ ಬೋಡೆ ಬೋಡು ನ್ಯಾಯ ಬೋರ್ಡು ಬೋಡೆ ಬೋಡು ನ್ಯಾಯ ಬೋರ್ಡು ಬೋಡೆ ಬೋಡು ನ್ಯಾಯ ಬೋರ್ಡು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ 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 ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಬೋಡೆ ಬೋಡು ನ್ಯಾಯ ಬೋರ್ಡು ಬೋಡೆ ಬೋಡು ನ್ಯಾಯ ಬೋರ್ಡು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತರಕ್ಷಕ್ಕಾಗಿ ರಕ್ಷಿಸಿ 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 ವೈದ್ಯರ ಹಿತರಕ್ಷಕ್ಕಾಗಿ ರಕ್ಷಿಸಿ ಈಗ ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯ ವೈದ್ಯ ಘಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ತುಳುನಾಡು ರಕ್ಷಣಾ ವೇದಿಕೆಯ ವೈದ್ಯರ ಘಟಕದ ಉಡುಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಅವರು ನಮ್ಮ ಈ ಆಯುರ್ವೇದಿಕ್ ವೈದ್ಯರ ಏನು ಬಹುದಿನಗಳ ಸಮಸ್ಯೆ ಇದೆ ಅದರ ಬಗ್ಗೆ ಅವರು ತಮ್ಮ ಎರಡು ಅಭಿಪ್ರಾಯಗಳನ್ನು ಈಗ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ಬಂದಂಥ ಎಲ್ಲ ವೈದ್ಯ ಮಿತ್ರರಿಗೂ ಹಾಗೂ ತುಳುನಾಡ ಸಂಘಟನೆಯ ಸರ್ವ ಸದಸ್ಯರಿಗೂ ಶುಭ ಕೋರ್ತಾ, ಇವತ್ತು ನಾವು ವೈದ್ಯರ ಘಟಕ ವತಿಯಿಂದ ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವು ಇವತ್ತು ಮಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಕಳೆದ 15 ದಿನ ಹಿಂದೆ ನಾವು ಉಡುಪಿ ಜಿಲ್ಲೆಯಲ್ಲಿ ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಹಾಗೆ ಅದರದ ಮುಂದುವರಿದ ಭಾಗವಾಗಿ ಇವತ್ತು ನಾವು ಮಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ನಾವು 5.5 ವರ್ಷ ಕಲಿತು
ಎರಡು ಪದ್ಧತಿಯನ್ನು ಕಲ್ತಿರ್ತೇವೆ ನಾವು, ಆಯುರ್ವೇದ ಮತ್ತು ಅಲೋಪತಿ ಎರಡನ್ನೂ ನಾವು ಕಲ್ತಿರ್ತೇವೆ. ಕಲಿತು ಹೊರಗೆ ಬಂದು 2-3 ವರ್ಷ ಕಠಿಣ ಶ್ರಮಪಟ್ಟು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿ ಪೂರ್ಣ ಪ್ರಮಾಣದ ಒಂದು ನಾಲೆಜನ್ನು ತಗೊಂಡು ನಾವು ಖಾಸಗಿ ಕ್ಲಿನಿಕ್ ಇಟ್ಟ ನಂತರ KPME ಕಾಯ್ದೆ ಅಥವಾ ಕರ್ನಾಟಕದ ಒಂದು ಸರ್ಕಾರದ ಧೋರಣೆ ನಮ್ಮ ಮೇಲೆ ಇರ್ತಕ್ಕಂಥ ಧೋರಣೆಯಿಂದಾಗಿ ನಾವು ಪ್ರಾಥಮಿಕ ಹಂತದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡುವಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಅಲೋಪತಿ ಔಷಧ ನೀವು ಬಳಕೆ ಮಾಡಬಾರ್ದು ಅನ್ನೋದು ಕರ್ನಾಟಕ ಕಾನೂನು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ನಮ್ಮ ಬೇಡಿಕೆ ಇವತ್ತು ಏನಂತಂದರೆ, ನಮ್ಮ ಮೂಲ ಪದ್ಧತಿಯೊಂದಿಗೆ ನಮಗೆ ಅವಶ್ಯಕ ಪ್ರಾಥಮಿಕ ಹಂತದ ಅಲೋಪತಿ ಔಷಧ ಬಳಕೆ ಮಾಡಲು ಅನುವು ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೂ ಇದನ್ನು ಒತ್ತಾಯಿಸ್ತಾ ಇದ್ದೇವೆ. ಯಾಕಂದರೆ ನಾವು ಹಳ್ಳಿಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥವ್ರು, ನಮ್ಮಲ್ಲಿ ಅದು ಎಷ್ಟೋ ಹಿರಿಯ ವೈದ್ಯರುಗಳಿದ್ದಾರೆ, 30 ವರ್ಷ 40 ವರ್ಷ ಸರ್ವಿಸ್ ಮಾಡ್ತಾ ಇರುವಂಥ ವೈದ್ಯರುಗಳಿದ್ದಾರೆ. ಇವತ್ತು KPME ಆ್ಯಕ್ಟ್ ಅನ್ವಯ ಪರಿವೀಕ್ಷಣಾ ನೆಪದಲ್ಲಿ ಇವತ್ತು ನಮ್ಮ ಕ್ಲಿನಿಕ್ಗಳಿಗೆ ಬರ್ತಾರೆ. ನಾವು ಅವರಿಗೆ ಯಾವುದೇ ರೀತಿ ತೊಂದರೆಯನ್ನು ಮಾಡ್ತಾ ಇಲ್ಲ. ಅವರ ಏನು ವ್ಯಾಪ್ತಿಯಲ್ಲಿ ಅವರ ಇದು ಇನ್ಸ್ಪೆಕ್ಷನ್ನ ಮಾಡಬೇಕು, ಅದಕ್ಕೆ ನಾವು ಸಹಕಾರ ಖಂಡಿತ ಮಾಡ್ತಾ ಇದ್ದೇವೆ. ಆದರೆ ಅದನ್ನೇ ಇಟ್ಕೊಂಡು ನೀವು ಅಲೋಪತಿ ಔಷಧ ಬಳಕೆ ಮಾಡ್ತಾ ಇದ್ದೀರಿ ಅಂಥೇಳಿ ನಮ್ಮ ಮೇಲೆ ಕಠಿಣವಾದ ಕ್ರಮ ತಗೊಳ್ಳುವಂಥದ್ದು, ನಮಗೆ ವೃತ್ತಿ ಜೀವನಕ್ಕೆ ಅಡ್ಡಿಪಡಿಸುವಂಥದ್ದು. ಹಾಗೆ ಇವತ್ತಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ನಕಲಿ ವೈದ್ಯ ಸಿಗ್ತಾರೆ. ನಕಲಿ ವೈದ್ಯ ಯಾರು, ಅಸಲಿ ವೈದ್ಯ ಯಾರು ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕಾಗ್ತದೆ, ಜನರಿಗೂ ನಾವು ತಿಳಿಸಿ ಹೇಳಬೇಕಾಗ್ತದೆ. ಯಾರು KPME ಆ್ಯಕ್ಟಲ್ಲಿ ನೋಂದಣಿ ಆಗಿಲ್ವೋ, ಯಾರು ಯಾವುದೇ ಒಂದು ಕೋರ್ಸನ್ನು ಪಡೆದೇ ಇರುವವನು ಅವನು ನಕಲಿ ಆಗ್ತಾನೆ. ಬಟ್ ನಾವು ಆಯುರ್ವೇದ ವೈದ್ಯರು ನಕಲಿ ಅಲ್ಲ. ಆದರೆ ಇವತ್ತು ಏನಾಗ್ತಿದೆ ಅಂದರೆ, ಸಮಾಜದಲ್ಲಿ ಯಾರೋ ಒಬ್ಬ ನಕಲಿ ವೈದ್ಯ ಸಿಕ್ಕಿದಾಗ ಅದರ ಜೊತೆಗೆ ಆಯುರ್ವೇದ ವೈದ್ಯನ ಹೆಸರನ್ನು ಹಾಕಿ ಅವನನ್ನು ಕೂಡ ನಕಲಿ ಅಂತ ಬಿಂಬಿಸಲಾಗ್ತಿದೆ. ನಾವು ಅಲೋಪತಿ ಔಷಧ ಕೊಟ್ಟಿದ ತಕ್ಷಣ ನಾವು ನಕಲಿ ಆಗೋದಿಲ್ಲ, ಯಾಕಂದ್ರೆ ನಾವು ಕಲಿತು ಬಂದಿರೋ ವೈದ್ಯರುಗಳು. ಅಲೋಪತಿ ಔಷಧ ಪ್ರಾಥಮಿಕ ಹಂತದಲ್ಲಿ ನಾವು ಬಳಕೆ ಮಾಡ್ತೇವೆ. ನಮಗೆ ಅನುಮತಿ ಕೊಡಬೇಕಂಥೇಳಿ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ಅಲೋಪತಿ ವೈದ್ಯರು ಕೂಡ ಕೆಲವೊಂದು ಆಯುರ್ವೇದ ಔಷಧಗಳನ್ನು ಬಳಕೆ ಮಾಡ್ತಾರೆ. ಹಾಗಂತ ಅವರನ್ನು ನಕಲಿ ಅಂತ ಬಿಂಬಿಸುವುದಿಲ್ಲ. ಅವರು ಅಲೋಪತಿ ವೈದ್ಯರು ಆಯುರ್ವೇದ ಔಷಧ ಕೊಟ್ಟರೆ ಅದು ಸರಿ ಇರ್ತದೆ. ಅದೇ ಆಯುರ್ವೇದ ವೈದ್ಯ ಅಲೋಪತಿ ಔಷಧ ಕೊಟ್ಟ ತಕ್ಷಣ ಅವನು ನಕಲಿ ಆಗಿಬಿಡ್ತಾನೆ. ಇದು ಧೋರಣೆ. ಇನ್ನು ಸರ್ಕಾರ ಇವತ್ತು ಅದೆಷ್ಟೋ PSCಗಳಲ್ಲಿ ಆಯುರ್ವೇದ ವೈದ್ಯರನ್ನು ನೇಮಕ ಮಾಡಿಕೊಂಡು ಅಲ್ಲಿ ಅಲೋಪತಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಇವತ್ತು ಹೆಚ್ಚಿನ ಎಲ್ಲ ಖಾಸಗಿ ಆಸ್ಪತ್ರೆ, ಕರ್ನಾಟಕದ ಪ್ರತಿಯೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಡ್ಯೂಟಿ ಡಾಕ್ಟರ್ ಇರುವಂಥದ್ದು ಆಯುರ್ವೇದ ಡಾಕ್ಟರು. ಅವರು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಅದೇ ವ್ಯಕ್ತಿ ಹೊರಗಡೆ ಬಂದು ಕ್ಲಿನಿಕ್ ಹಾಕಿದಾಗ ಮಾತ್ರ ಅವನನ್ನು ತುಂಬ ಪ್ರಶ್ನೆ ಮಾಡ್ತಾರೆ. ಅವನಿಗೆ ಔಷಧವನ್ನು ಕೊಡಲಿಕ್ಕೆ ಪರ್ಮಿಷನ್ನ ಕೊಡೋದಿಲ್ಲ, ಅವನ ಮೇಲೆ ಕೇಸ್ ಹಾಕುವಂಥದ್ದು, ಅವನ ಕ್ಲಿನಿಕ್ ಮೇಲೆ FIR ಕೊಡುವಂಥದ್ದು ಭಾಳಷ್ಟು ಆಗ್ತಾಯಿದೆ. ಇದನ್ನೆಲ್ಲ ಖಂಡಿಸ್ತಾ ಇವತ್ತು ನಾವು ತುಳುನಾಡ ಸಂಘಟನೆ ಹಾಗೂ AFI ಆಯುರ್ವೇದಿಕ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಮುಂದಿನ ಮಾತಿಗಾಗಿ ನಮ್ಮ ಉಡುಪಿ ಜಿಲ್ಲೆಯ AFI ಅಧ್ಯಕ್ಷರಾದಂಥ ಡಾಕ್ಟರ್ NT ಆಂಚನ್ ಅವರು ಇದ್ದಾರೆ. ಅವರಿಗೆ ಮೈಕನ್ನು ಹತ್ತಿಸ್ತೇನೆ. ತುಳುನಾಡ ರಕ್ಷಣಾ ವೇದಿಕೆದ ಅಧ್ಯಕ್ಷರು ಆತ್ಮೀಯರಾಯನಂಚಿನ ಜಪ್ಪು ಯೋಗಿ ಶೆಟ್ರೆ ಅಂಚನೆ ತುಳುನಾಡ ರಕ್ಷಣಾ ವೇದಿಕೆದ ಮಾತಾ ಸದಸ್ಯರೇ, ಮೂಲು ಬೈದಿರಂಚಿನ ಮಾತಾ ವೈದ್ಯ ಬಂಧುಲೆ, ಇನಿಕ್ ದಾನಿ ಆತನ ಬಂದಾಗ ನಮ್ಮ
ವೈದ್ಯ ವೃತ್ತಿ ನಮ್ಮ ಗ್ರಾಮೀಣ ಪ್ರದೇಶಡು ವೈದ್ಯ ವೃತ್ತಿ ಮಲ್ತೊಂದು ನಮ್ಮ ಇತ್ತಿನ ಯಾನ್ ಸುಮಾರು 40 ವರ್ಷದ నుంచి ಗ್ರಾಮೀಣ ಪ್ರದೇಶಡು ಪ್ರಾಕ್ಟೀಸ್ ಮಲ್ತೊಂದುಲ್ಲ ಆಂಡ ಇತ್ತಿನ ಜವಣರೆ ದಾನ್ಯಾತನ ಬಂದಾಗ ಆಕಲಿಗೆ ಪ್ರಾಕ್ಟೀಸ್ ಮಲ್ಪನೇ ಒಂದು ಬಲ್ಲ ಸಮಸ್ಯೆ ಆದ್ಬೋತುಂಡು ದಾಯಕ ಬಂದಾಗ ವರಿ ಪೇಷಂಟ್ ಬರ್ಪೆ ఆయన జోకులనాథ్ బాల్యం లేతం బరిపే జ్వర ఏరుతుండు పిడ్స్ బరందుండు దాదా మల్పుండు డాక్టరే బన్నాక ఆయ కంగాలు దాయక బన్నాక ఆ పిడ్స్కి ఆ సందర్భకు ఎంజిన కొరడు పంపే మరి ఆయ ಗೊತ್ತುಂಡು ಆಡ ಕೊರಿಯನ್ ಅಣ್ಣ ಬಾರಿ ಮಲ್ಲ ಅಪರಾಧ ಅಂಚನವರೇ ಬಿ ಪಿ ಏರ್ತು ಒಂದು ಸೈಡ್ ಬೋದುಪ್ಪುಡು ఆయన క్లినిక్ ఎత్తం బరిపారు ఆయన కూడలే ಒಂಜಿ ಆಯ್ಕೆ ಬೋಡಾಪಿರ ಒಂಜಿ ಚಿಕಿತ್ಸೆ ಆಯ್ಕೆ ಗೊತ್ತುಂಡು ಒಂದು ಕೊರೋನಾ ಬದುಕುವೆ ಆಯ್ಕೆ ಹುಷಾರಾಪೆ ಬಂದು ಆಂಡ ಕೊರ್ರೆ ಉಪಾಯ ಹಚ್ಚಿ ದಯಗೆ ಬಂದ ಕೊರಿ ಅನ್ನಾಡ ಬಾರಿ ಮಲ್ಲ ಅಪರಾಧಿ ಆಪೆ ಇಂಚಿನ ಮಾತ್ರ ಸಂದರ್ಭ ಒಂದುಂಡು ಅವತ್ತಂದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದದ್ದು ಬರ್ಪೆ ಹಾರ್ಟ್ ಅಟ್ಯಾಕ್ ಆತಂಡು ಗೊತ್ತು ಬಿ ಪಿ ದನಗ ಬಿ ಪಿ ಡೌನ್ ಆದುಪ್ಪುಂಡು ಅವೇನು ತಕ್ಷಣಕ್ಕೂ ಆ ಪ್ರಾಥಮಿಕ ಚಿಕಿತ್ಸೆ ಎಂಜಿನ ಕೊರಡು ಬಂದ್ಬಿಡ ವಿಷಯ ಗೊತ್ತುಂಡು ದಯಗೆ ಬಂದಾಗ ತೊಲೆ ಇಂಚಿನ ಸಂದರ್ಭಡು ನಮ್ಮ ಈಗ ಆಯುರ್ವೇದನೇ ಕೊರಡು ನಮ್ಮ ಪುರಾತನ ಒಂದನೇ ಕೊರಡು ಬಂದ ಖಂಡಿತ ಆ ರೋಗಿ ಆ ಕ್ಷಣಟು ಸಾಯ್ಪಿರಂಚಿನ ಸಾಧ್ಯತೆ ಉಂಟು ಅಂಚಿನ ಮತ್ತು ಅವರ ಬಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಡು ನಮ್ಮ ಉದ್ದೇಶದಾದ ಬಂದಾಗ ನಮ್ಮ ಕೈತಲು ವರಿ ಪೇಷಂಟ್ ಬತ್ತೆಂದಾಂಡ ಆಯನ ಎಂತ ಶತ ಪ್ರಯತ್ನ ಮಾಡ್ತಾಂಡ ಬದುಕೋನಂಚಿನ ನಮ್ಮ ಒಂಜಿ ಕರ್ತವ್ಯ ಆದುಂಡು ಇಂಚಿನ ಸಂದರ್ಭಡು ನಿಖಿಲ ಅವು ಮುಟ್ರ ಬಲ್ಲಿ ಒಂದು ಮುಟ್ರ ಬಲ್ಲಿ ಪಂಪೆ ರಿಸಿಷನ್ ಅಂತಂದಾಂಡ ಉಂದೇನು ಏರ್ ಬನೋಡು ಪನ್ನಗ ದೇಹ ಬನ್ನ ತುಲೆ ಎಂಗುಲು 5 ವರ್ಷ ಐತೆ ಎಂಗುಲ ಅಧ್ಯಕ್ಷರು ಬನ್ಲೇಕ 5 ವರ್ಷ ಐಕ್ ಬೋಡಾಪಿನ ಒಂಜಿ ವಿದ್ಯೆಯನ್ನು ಕಲ್ತುದುಪ್ಪ ಐಕ್ ಬೋಡಾಪಿನ ಮಾಹಿತಿ ಇಪ್ಪುಂಡು ಅವತ್ತಂದು ಎಂಗಲಿಗೆ ಸರ್ಕಾರಿ ಆಸ್ಪತ್ರೆ ವಿಶೇಷವಾದ ತರಬೇತಿ ಯಾವುದುಂಡು ಅವು ಇಂಚಿನ ಒಂಜಿ ಆತ್ಯಯಿಕ ಸಂದರ್ಭಡು ಇಮ್ಮಿಡಿಯೇಟ್ ನಿಗಲು ಆ ರೀತಿಯ ಪೇಷಂಟ್ ಬದುಕೋಳಿ ಪಂಪಿನಕ್ಕೆ ಐಕ್ತ ಮರ್ದದ ಬಗ್ಗೆ ಕೊರತುಪ್ಪೇರು ಒಂದೇನು ಮಾತ ನಮ್ಮ ತೆರೀದ ಕೊರಪಿನಿಡ್ದಾರ ಒಂದು ಖಂಡಿತ ಅಂದಾತ ನೆಕ್ ನಮ್ಮ ಸರ್ಕಾರದಲ್ಲಿ ಕಣ್ಣು ಜಪ್ಪೋಡು ಆತನು ಐಕೋಸ್ಕರ ಈ ಲೆವೆಲ್ಗಳನ್ನ ಬತ್ತದ ಜನಕ್ಲಿಗೆ ನೆತ್ತಂಜು ಕನ್ವಿನ್ಸ್ ಮಾಡ್ಬಿಡು ನಕಲು ಕೊರ್ಪಿನ ಆಯುರ್ವೇದ ವೈದ್ಯದ ಅಕಲು ಪೇಷಂಟ್ನ ಬದುಕಾರೆ ಕೊರ್ಪಿನ ಅಕಲು ತೆರೀದು ಅಕಲು ಗೊತ್ತದ ಐತ ಬಗ್ಗೆ ಕಲ್ತದ ಮಾಹಿತಿ ಇತ್ತದ ಕೊರ್ಪಿನಿ ಪಂಪಿನ ವಿಚಾರನು ನಮ್ಮ ಪನ್ನಣ ಮಾತ್ರ ಜನಕ್ಕೆ ದೇಗನಕ ಓಲಾ ಪೇಪರ್ ಅತ್ತ ಏರವರಿ ಮಂಡ್ಯ ಬೆಟ್ಟಾದ್ರೆ ದಾದನ ಒಂಜಿ ಪನ್ಪೆ ಅವೇನೇ ನಂಬುನತ್ತು ಅವು ಅಂಜಿನ ದಾಲ ಅಂದತ್ತು ಅಕಲು ಒವ್ವ ಒಂಜಿ ಪೂರ್ವಗ್ರ ಪನ್ಪೆ ಹಿಡ್ದು ಆಸರದ ಅವು ನಂಬಡೆ ಒಂಜಿ ಆಯುರ್ವೇದ ಡಾಕ್ಟರ್ ನಕಲು ಅಕಲು ಕಲ್ತದ 5 ವರ್ಷ ಕಲ್ತದ ಅವತ್ತಂದು ಕೂಡ 1 ವರ್ಷ ಬೇತೆ ಬೇತೆ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ತಂದು ಅಕಲು ಚಿಕಿತ್ಸಾಲಯ ಮಂತದ ಪೇರು ಈ ಚಿಕಿತ್ಸಾಲಯ ಅಕಲು ಬೋಡಾಪಿನ ಮರ್ದ ಅಕಲು ಸರಿಯಾದ ಮಾಹಿತಿ ತಂದು ಕೊರ್ಪಿನಿ ಪೇಷಂಟ್ ಬದುಕಾರೆ ಬೋಡಾಪಿನ ಸಾಂದರ್ಭಿಕವಾದ ಎಡೇಟ ಮರ್ದನ ಮತ ಕೊರ್ಪೇರು ಮುಂದೇನು ತೆರಿಯೊಂದು ನೆಕ್ ಸರಿಯಾದ ಸರ್ಕಾರದ ಒಂದು ಒಂಜಿ ಐಕೆ ಬೋಡಾತಿನ ಸಪೋರ್ಟ್ ಬೋರ್ಡ್ ಬಂದ ಉದ್ದೇಶಡು ನಮ್ಮ ಮಾತೆಲ್ಲ ಇನಿ ಸಮಾನ ಮನಸ್ಕರಾಯನ ನಮ್ಮ ತುಳುನಾಡ ರಕ್ಷಣಾ ವೇದಿಕೆದಾಗಲೇನು ಸೇರೊಂದು ನಮ್ಮ ಆಯುರ್ವೇದ ವೈದ್ಯರು ನಮ್ಮ ಈ ಮಟ್ಟ ಹೊರಡಾತನು ಅಂಚಾದ ಈ ವಿಚಾರನು ಜನಗಳು ಮಾತೆಲ್ಲ ತೆರೆಯೋಡು ಬಂದ ಉದ್ದೇಶಡು ಹೆಂಗೆ ಪನೊಂದಿಲ್ಲ ಅಂಚ ನನಾತ್ ನಮ್ಮ ಜನಗಳು ಗ್ರಾಮೀಣ ಪ್ರದೇಶ ದೇವನ ತುಲೆ ಇಲ್ಲಿಗೆ ವಾ ಪೊರ್ತುಡು ಎಂಚಿನ ವಾ ರೀತಿದ ಸೀಕ್ ಬರ್ಪುಂಡು ಬಂದ್ರೆ ಸಾಧ್ಯಜ್ಜಿ ಹೊಸ ಹೊಸ ಸೀಕಲ್ ಬರೋಂದುಪ್ಪುಂಡು ಅಂಚಿನ ಸಂದರ್ಭ ಎಂಗಲ ಅವು ಗೊತ್ತುಜ್ಜಿ ಒಂದು ಗೊತ್ತುಜ್ಜಿ ಬಂದು ಬತ್ತಿನ ಕ್ಲಿನಿಕ್ ಬತ್ತಿನ ಪೇಷಂಟ್ನ ಗೊತ್ತುಜ್ಜಿ ಪಿರ ಕಡಪನ ಅಂಚಿನ ಒಂಜಿ ಅಪಾರ್ಥ ಅಂಚಿನ ತೊಂದರೆ ಮಂತೊಂಡ್ರ ಬಲ್ಲಿ ನಂಗೆ ಸರಿಯಾದ ಮಾಹಿತಿ ಇತ್ತಿನ ಒವ್ವಳ ಮರ್ದು ಕೊರ್ಪಿನ ಅವಕಾಶ ಲೆಕ್ಕ ಮಾನ್ಯತೆ ಕೋರಡು ಬಂದ್ರೆ ಉದ್ದೇಶಡು ಈ ಒಂದು ಪ್ರತಿಭಟನೆ ನಮ್ಮ ಮೂಲ ಮಂತದ ಮಂತನ ದಾಯನ ವಾ ಅಪ್ಪೆಲ್ಲ ಬುಲ್ಪಂದ ಬಾಲ್ಯ ಭೀಡ್ ಮಲ್ಪೂಜಿ ಅಂಚಿನ ಸಂದರ್ಭ ಎಂಗಲು ಈ ರೀತಿ ಒಂದು ಪ್ರತಿಭಟನೆ ಮಂತದ ಅಣ್ಣ ಎಂಕಲ್ನ ಒಂದು ಸ್ವಾರ್ಥಗತ್ತು ಒಂದು ಜನಕಲು ಉಪಗೋಸ್ಕರ ಜನಕಲ ಬದುಕಾರಿ ನಮ್ಮ ಗ್ರಾಮೀಣ ಪ್ರದೇಶಡು ಏತು ಸಾಧ್ಯ ಆತ ನಮ್ಮ ಜನಕಲು ಒಂದು ಧೈರ್ಯಡು ಪ್ರಾಕ್ಟೀಸ್ ಮಲ್ಪನಂಜಿನ ಒಂಜಿ ಅವಕಾಶ ತಿಕ್ಕೋಡು ಅಕ್ಕಲು ಮಲ್ಪನ ಒಂಜಿ ಸಮ್ಮತಿ ಕೊರಡು ಬಂದ ಉದ್ದೇಶಡು ಈ ರೀತಿಯ ಒಂದು ಪ್ರತಿಭಟನೆ ಮಲ್ತೊಂದಲ್ಲ ಅವಕಾಶಕ್ಕೂ ಧನ್ಯವಾದಗಳು. ನಮ್ಮ ಉಡುಪಿ ಉಪಾಧ್ಯಕ್ಷರಾದಂಥ ಡಾಕ್ಟರ್ NT ಅಂಚನ್ ಸರ್ ಹಾಗೂ AFIನ ಅಧ್ಯಕ್ಷರಾದಂಥ NT ಅಂಚನ್ ಸರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ತುಳುನಾಡು ವೇದಿಕೆಯದ ವೈದ್ಯಕೀಯ ಘಟಕ ಹಾಗೂ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂಥ ಯೋಗೇಶ್ ಶೆಟ್ಟಿ ಜಪ್ಪು ಸರ್ ಅವರಿಗೆ ನಾನು ಮಾತನಾಡಲು ಕೇಳ್ಕೊಳ್ತೇನೆ. ನಮ್ಮ ಆತ್ಮೀಯ ತುಳುನಾಡ ರಕ್ಷಣಾ ವೇದಿಕೆ ವೈದ್ಯರ ಘಟಕದ ರಾಜ್ಯ ಸಂಘಟನಾ ಅಧ್ಯಕ್ಷ ಆಗಿರುವಂಥ
ಡಾಕ್ಟರ್ ರವೀಂದ್ರರವರೇ, ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲಾ ವೈದ್ಯರ ಘಟಕದ ಉಪಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ NT ಆಂಚನ್ರವರೇ, ಸಂದೀಪ್ ಸನಿಲ್ ರವರೇ, ಅವರಿಗೆ ತನ್ನ ಬೇಡಿಕೆ ಯಾವುದು ಬೇಡಿಕೆ ಸ್ವಾಮಿ? ಯಾವುದೇ ಒಂದು ಜನವಿರೋಧಿ ಅಲ್ಲ ಬೇಡಿಕೆ ಅಥವಾ ಸಮಾಜ ಘಾತಕ ಬೇಡಿಕೆ ಅಲ್ಲ. ತನ್ನ ಬರುವ ರೋಗಿಗಳನ್ನ ಜೀವನ ಬದುಕಿಸೋಸ್ಕರ ತನ್ನ ಬೇಡಿಕೆಯನ್ನು ಈಡೇರಿಸಬೇಕಂತ ಹೇಳ್ಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಆದರೆ ನಮ್ಗೆ ಇವತ್ತು ನಾಚಿಕೆ ಆಗ್ಬೇಕು, ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಾನು ಈಗಿನ ಸರ್ಕಾರ ಅಂತ ಹೇಳುವುದಿಲ್ಲ, ಕಳೆದ ಹಲವಾರು ಸಮಯಗಳಿಂದ ನಡೆಸಿಕೊಂಡ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಿದ್ದೇನೆ. ತನ್ನ 4.5 ವರ್ಷಗಳ ಆಯುರ್ವೇದ ವೈದ್ಯಕೀಯ ಪದವಿಯನ್ನು ಪಡೆದು 1 ವರ್ಷಗಳ ಇಂಟರ್ನ್ಶಿಪ್ ಅನ್ನ ಮಾಡಿಕೊಂಡು ಎಲ್ಲ ಸಿಲೆಬಸ್ಗಳನ್ನ ಕಾರ್ಯಗತ ಮಾಡಿಕೊಂಡು ತನ್ನ ನಿದ್ದೆಯನ್ನು ಬಿಟ್ಟು ತನ್ನ ಕುಟುಂಬದ ಜೀವನವನ್ನು ಬಿಟ್ಟುಕೊಂಡು ಎಲ್ಲೆಲ್ಲಿ ಹೋಗಿ ಹಾಸ್ಟೆಲಲ್ಲಿ ಎಲ್ಲೆಲ್ಲಿ ಹೋಗಿ ಬಾಬಾ ದೂರದ ಊರಿಗೆ ಹೋಗಿ ಅವ್ರು ಕಲಿತಾರೆ. ಯಾಕಂದ್ರೆ ಅವರ ಭವಿಷ್ಯ ಕಾಣಿರ್ತಾರೆ. ಅವ್ರು ನೆನೆಸ್ತಾರೆ, ನಾನೊಂದು ವೈದ್ಯನಾಗಿ ನನ್ನ ಕೈಯಿಂದ ಸಾಧ್ಯವಾದಷ್ಟು ಜನರನ್ನ ನಾನು ಬದುಕಿಸಬೇಕು, ಆ ಮೂಲಕ ನಾನು ನನ್ನ ಸೇವೆಯನ್ನು ಮಾಡಬೇಕು. ನನ್ನ ತಂದೆ ತಾಯಿಯವರು ನನಗೆ ಒಳ್ಳೆಯ ಶಿಕ್ಷಣ ನಾನು ಕೊಟ್ಟಿದ್ದೇವೆ, ಆ ಶಿಕ್ಷಣ ಮೂಲಕ ಜನರನ್ನು ಬದುಕಿಸುವಂತ ಕೆಲಸ ಮಾಡಬೇಕು ಅಂತ. ಆದರೆ ತನ್ನ ಕೋರ್ಸ್ ಮುಗಿದ ಬಳಿಕ ಸಂತೋಷದಿಂದ ಬರ್ತಾರೆ, ಕ್ಲಿನಿಕ್ ಅನ್ನು ಓಪನ್ ಮಾಡ್ತಾರೆ. ಸಿಟಿ ಅಥವಾ ಬೃಹತ್ ನಗರ ಹೋಗೋ ಬದಲು ಒಬ್ಬ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿಕೊಂಡು ಎಲ್ಲಿ ವೈದ್ಯರು ಇಲ್ಲ ಆ ಪ್ಲೇಸಲ್ಲಿ ಒಂದು ಕ್ಲಿನಿಕ್ ಅನ್ನು ಮಾಡಿಕೊಂಡು ಸೇವೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಸಮಯ ತನಕ ಸಮಸ್ಯೆ ಆಗುದಿಲ್ಲ, ಯಾಕಂದ್ರೆ ಎಲ್ಲ ಲೈಸೆನ್ಸ್ ಇಟ್ಕೊಂಡೇ ಅವ ಕ್ಲಿನಿಕ್ ಅನ್ನು ಮಾಡ್ತಾರೆ. ಆದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಅಧಿಕಾರಿ ಬರ್ತಾರೆ, ಯಾವುದೋ ಒಂದು ನೆವನ ಇಟ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ತಾರೆ, ಅಲ್ಲಿ ಎಲ್ಲ ಲೈಸೆನ್ಸ್ ಎಲ್ಲ ಇರ್ತದೆ. ಆದ್ರೆ ಯಾವುದೋ ಒಂದು ಆ ಸಂದರ್ಭದಲ್ಲಿ ಯಾವುದೋ ಒಂದು ಪೇಷಂಟ್ ಒಂದು ಪಾಪ ಅರ್ಜೆಂಟಿಗೆ ಬರ್ತಾರೆ, ಅವ ಹೇಳ್ತಾನೆ ನಂಗೆ ಒಂದು BP ಜಾಸ್ತಿ ಆಗಿದೆ ಅಥವಾ ನನ್ನ ಮಗುವಿಗೆ ಒಂದು 102 ಡಿಗ್ರಿ ಜ್ವರ ಉಂಟು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಪಾಪ ಅವ ಹತ್ತಿರದ ಒಂದು ಮೆಡಿಕಲ್ನಿಂದ ಒಂದು ಚೀಟಿ ಕೊಟ್ಟು ಒಂದು ಮದ್ದನ್ನು ಕೊಟ್ರೆ ಅವನನ್ನ ಅಪರಾಧಿ ಅಂತ ಹೇಳ್ಕೊಂಡು ಅವನಿಗೆ FIR ಅನ್ನ ಒಂದು ಕೊಟ್ಟು ಪ್ರಥಮ ವರದಿ ಅಂತ ಕೊಟ್ಟುಕೊಂಡು ಅವನಿಗೆ DC ಕಚೇರಿಯಲ್ಲಿ ಅವನನ್ನು ಕರೆಸಿಕೊಂಡು ಅವನಿಗೆ ಹಿಂಸೆ ಮಾಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತದೆ. ಬಳಿಕ ಯಾರೋ ಒಬ್ರು ಕೆಲವು ವ್ಯಕ್ತಿಗಳು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಫೋಟೋ ಹಾಕೊಂಡು ಅದರ ವೈರಲ್ ಮಾಡಿಕೊಂಡು ಅವನ ಮಾನಹಾನಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ವೈದ್ಯ ಆ ಪರಿಸ್ಥಿತಿ ಒಂದು ಏನಾಗಬೇಕು ನಾವು ಅದನ್ನು ಯೋಚನೆ ಮಾಡುವ. ಅವರ ವೈದ್ಯನ ಜಾಗದಲ್ಲಿ ನೀವು ಯೋಚನೆ ಮಾಡಬೇಕು, ಆ ವೈದ್ಯನ ಪರಿಸ್ಥಿತಿ ಹೇಗೆ ಆಗಿರ್ಬೋದು, ಅಥವಾ ಅವನಿಗೆ ಒಂದು ಪತ್ನಿ ಇರ್ತಾಳೆ, ಅಥವಾ ಒಂದು ತಾಯಿ ಇರ್ತಾಳೆ, ಅಥವಾ ಒಂದು ಅವನಿಗೆ ಮಕ್ಕಳಿರ್ತಾರೆ, ಅವರ ಭಾವನೆ ಯಾವ ರೀತಿಯಲ್ಲಿ ಇರ್ಬೋದು. ನನ್ನ ತಂದೆ ನಕಲಿಯ, ನನ್ನ ಗಂಡ ನಕಲಿಯ, ನನ್ನ ಮಗ ನಕಲಿ ವೈದ್ಯನಂತ ಹೇಳಿಕೊಂಡು ಪೇಪರಲ್ಲಿ ಬಂದ ಕೂಡಲೇ ಅವರ ಒಂದು ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರು ಗುರುತಿಸುವ ರೀತಿಯಲ್ಲಿ ಅವರ ಮಾನಹಾನಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದಕ್ಕೆ ಕಾರಣ ಯಾರು ಸ್ವಾಮಿ? ಆ ಒಬ್ಬ ವೈದ್ಯ ತನ್ನ ಹತ್ತಿರ ಬಂದ ರೋಗಿಯನ್ನು ಬದುಕಿಸಬೇಕಿತ್ತ ಅಥವಾ ಕಾನೂನನ್ನು ಬುಕ್ಕಿಗೆ ಇಟ್ಕೊಂಡು ನೀನು ಪರವಾಗಿಲ್ಲ ಸತ್ರೆ ಸಾಯಿ ಪರವಾಗಿಲ್ಲ ನಂಗೆ ಆಗುದಿಲ್ಲ ಅಂತ ಹೇಳ್ಬೇಕಾ? ಯಾಕೆಂದ್ರೆ ನಮ್ಮ ವೈದ್ಯರು ಅದು ದೇವರ ಸಮಾನ ಅಂತ ಹೇಳ್ತಾರೆ. ಆ ಸಂದರ್ಭ ನಮ್ಗೆ ಯಾವ್ದು ಕಾಣುದಿಲ್ಲ, ನಮ್ಮನ್ನು ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾರಿಗಾದೊಂದು ಜಾಸ್ತಿ ಹುಷಾರಿಲ್ಲದಾಗ ಹೇಳ್ತಾರೆ, ಪ್ಲೀಸ್ ದಯಮಂತ ಹತ್ತಿರದೊಂದು ಕ್ಲಿನಿಕ್ ಬೋಲೆ ದಯಮಾಡಿ ನಮ್ಮನ್ನು ಹತ್ತಿರದೊಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಾಯುವ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಆಗ್ತದೆ, ನಾನು ಬದುಕಬೇಕು. ಆ ರೋಗಿಯ ಮನಸ್ಸಲ್ಲಿದೆ, ನನ್ನ ಕುಟುಂಬ ನನ್ನ ನಂಬಿದೆ, ನನ್ನ ಮಕ್ಕಳು ನಂಬಿದ್ದಾರೆ, ನನ್ನ ಮುಂದಿನ ವಾರ ನನ್ನ ಮಗಳಿಗೆ ಮದುವೆ ಆಗ್ಲಿಕ್ಕೆ ಉಂಟು, ಅಥವಾ ನನ್ನ ಮುಂದಿನ ಜೀವನದಲ್ಲಿ ನನ್ನ ಮಕ್ಕಳು ನನ್ನ ನಂಬಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಪಾಪ ಆ ರೋಗಿ ಸಾಯುವ ಸಂದರ್ಭದಲ್ಲಿ ಅವ ಮನಸ್ಸಲ್ಲಿರ್ತಾರೆ, ನನ್ನನ್ನು ವೈದ್ಯರ ಹತ್ರ ಕರ್ಕೊಂಡೋದ್ರೆ ವೈದ್ಯರು ನನ್ನನ್ನು ಬದುಕಿಸಬಹುದೆಂಬ ಆ ನಿರೀಕ್ಷೆಯಲ್ಲಿ ಇರ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಅಂದ್ರೆ ಹತ್ತಿರದ ವೈದ್ಯರ ಹತ್ರ ಕರ್ಕೊಂಡು ಹೋದ್ರೆ ಕೂಡ ಆ ವೈದ್ಯರು ಇವತ್ತು ಹೇಳುವ ಪರಿಸ್ಥಿತಿ ಇದೆ ಅಲ್ಲ, ನಾನು ನನ್ನದು ಕಾನೂನು ಬುಕ್ ತೋರಿಸುವಂತ ಪರಿಸ್ಥಿತಿ ಇದೆ, ನಂಗೆ ಸಾರಿ 102 ಅದಕ್ಕಿಂತ ಜಾಸ್ತಿ ಜ್ವರ ಬಂದ್ರೆ ಸಹ ನಂಗೆ ನಿಮ್ಗೆ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ, ನಾನು ಕಲ್ತಿದ್ದೇನೆ, ನಂಗೆಲ್ಲ ಗೊತ್ತು, ನಾನು ನಿನ್ನ ಬದುಕಿಸಲಿಕ್ಕೆ ಸಾಧ್ಯತೆ ಉಂಟು, ಆದ್ರೆ ನಂಗೆ ಕೆಲವು ಮದ್ದುಗಳನ್ನ ನಂಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ನಮ್ಮ ವೈದ್ಯ ಮಿತ್ರರಿದ್ದಾರೆ.
ನಾನು ಹೇಳುದು ಸ್ವಾಮಿ, ಯಾಕೆ ಸ್ವಾಮಿ ವೈದ್ಯರು ಇವತ್ತು ಅವರ ಬೇಡಿಕೆ ಈಡೇರಬೇಕಾದ್ರೆ ಹಲವಾರು ವರ್ಷ ಬೇಕಾಗಿತ್ತ? ಅವರ ತಾಳ್ಮೆ ಇವತ್ತು ಅವರಿಗೆ ಶಿಕ್ಷೆಯ? ಅವರು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಅಥವಾ ಶಾಂತ ರೀತಿಯಲ್ಲಿ ಯಾವುದೇ ಒಂದು ಪ್ರತಿಭಟನೆಯ ಯಾವುದೇ ಒಂದು ಗೋಜಿ ಹೋಗದಿದ್ದದ್ದು ಅವರು ಮಾಡಿದ ತಪ್ಪ? ನಾನು ನಿಮ್ಮ ಹತ್ರ ಕೇಳ್ತಿದ್ದೇನೆ ಸ್ವಾಮಿ, ಈ ಮಾಧ್ಯಮದ ಮೂಲಕ ನನ್ನ ಸಂಬಂಧಪಟ್ಟ ಅಧಿಕಾರಿಗೆ, ಸಂಬಂಧಪಟ್ಟ ಸಚಿವರಾಗಿರ್ಬೋದು, ಸಂಬಂಧಪಟ್ಟ ಕಾನೂನು ನಿರೂಪಕರಿಗೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ವೈದ್ಯರ ಬದಲು ಯಾರೇ ಒಬ್ಬರು ಬೇರೆ ರೀತಿಯ ಒಂದು ಹೋರಾಟ ಮಾಡ್ತಿದ್ರೆ, ಬೀದಿಗೆ ಬಂದು ಹೋರಾಟ ಮಾಡಿದ್ರೆ ಮಾತ್ರ ನೀವು ನ್ಯಾಯ ಕೊಡುದಾ? ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ನ್ಯಾಯ ಸಿಗುದಿಲ್ಲ ಸ್ವಾಮಿ. ಯಾಕೆ ನಮ್ಮ ವೈದ್ಯರು ಯಾವುದೇ ಒಂದು ಕಾನೂನನ್ನು ಕೈಗೆತ್ತಿಕೊಳ್ಳದೆ ಅವರು ಹೋರಾಟ ಮಾಡಿದ್ರೆ ನಿಮ್ಮಲ್ಲಿ ಯಾವುದೇ ಫ್ರಂಟ್ ಲೈನ್ ನಲ್ಲಿ ಬರುವುದಿಲ್ಲ ಅಂತ ಹೇಳ, ಅಥವಾ ನಿಮ್ಮ ಕಿವಿಗೆ ಮುಟ್ಟುದಿಲ್ವಾ? ನಾನು ಕೇಳ ಬಯಸ್ತಿದ್ದೇನೆ ಇವತ್ತು ಮಾಧ್ಯಮದ ಮೂಲಕ. ನನ್ನ ವಿನಂತಿ ಏನಂದ್ರೆ, ಇವತ್ತು ನಮ್ಮ ವೈದ್ಯ ಮಿತ್ರರು ಎಚ್ಚೆತ್ತುಕೊಂಡಿದ್ದಾರೆ. ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ, ಸುಮಾರು 30,000 40,000 ಜನ ಕರ್ನಾಟಕದಲ್ಲಿ ಆಯುರ್ವೇದ ಆಗಿರ್ಬೋದು ಬೇರೆ ಬೇರೆ ರೀತಿಯ ವೈದ್ಯರು ಇದ್ದಾರೆ. ಆಯುಷ್ ವೈದ್ಯರು ಸೇರಿಕೊಂಡು ಸುಮಾರು 40,000ಕ್ಕಿಂತ ಮೇಲೆ ಇದ್ದಾರೆ. ಅದರಲ್ಲಿ ಆಯುರ್ವೇದ ವೈದ್ಯರೇ ಕನಿಷ್ಠ ಪಕ್ಷ ನನ್ನ ಪ್ರಕಾರ 25,000ಕ್ಕಿಂತ ಜಾಸ್ತಿ, 25,000ಕ್ಕಿಂತ ಜಾಸ್ತಿ ಆಯುರ್ವೇದ ಡಾಕ್ಟರ್ ಇದೆ. ಕೇವಲ ಆಯುರ್ವೇದ ಕಲಿತ ಡಾಕ್ಟರ್ ಅವರು. ಅವರನ್ನು ನಂಬಿಕೊಂಡ ಪೇಷಂಟ್ಗಳು, ಅವರ ಫ್ಯಾಮಿಲೀಸ್, ಅವರ ನೆರೆಕರೆಯವರು, ಅವರ ಮಿತ್ರರು ಸೇರಿದ ಸುಮಾರು ಲಕ್ಷಾಂತರ ವೋಟ್ ಬ್ಯಾಂಕ್ ಇದೆ. ನೀವು ಅವರನ್ನು ಕಡೆಗಣಿಸುವ ಅಗತ್ಯ ಇಲ್ಲ. ಅವರ ಒಂದು ಬೇಡಿಕೆ ಈಡೇರಿಸಿದರೆ ಮುಂದಿನ ದಿನದಲ್ಲಿ ನಿಮಗೆ ಎಲ್ಲ ಸಹಾಯ ಆಗ್ತದೆ. ನೀವು ಯಾವಾಗಲೂ ಯೋಚನೆ ಮಾಡಬೇಡಿ. ವೋಟ್ ಬ್ಯಾಂಕ್ ನೋಡ್ತಾ ಇದ್ದೀರಿ, ಅದಕ್ಕೆ ವೋಟ್ ಬ್ಯಾಂಕ್ ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, ವೋಟ್ ಬ್ಯಾಂಕ್ ಉಂಟು ನಮ್ಮ ಹತ್ರ, ನಮ್ಮ ವೈದ್ಯರ ಹತ್ರ ವೋಟ್ ಬ್ಯಾಂಕ್ ಉಂಟು. ನೀವು ಅವರಿಗೆ ಸಹಾಯ ಮಾಡಿದ್ರೆ ಅವರು ನಿಮಗೆ ವೋಟ್ ಬ್ಯಾಂಕ್ ಆಗಿ ನಿಮಗೆ, ನೀವು ಯಾರು ಸರ್ಕಾರ ಅವರಿಗೆ ನೀವು ಮಾನ್ಯತೆ ತೆಗೆದುಕೊಂಡು ಆ ಸರ್ಕಾರದ ಪರವಾಗಿ ಅವರು ಬೆಂಬಲಿಸ್ತಾರೆ, ಅವರು ನೆನಪಿಡ್ತಾರೆ, ಇಂಥ ಸರ್ಕಾರ ನಮಗೆ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡಿದೆ, ಇಂಥ ಸರ್ಕಾರದವರು, ಇಂಥ ಸಚಿವರು ನಮಗೆ ಉತ್ತಮ ಒಂದು ಸಹಕಾರವನ್ನು ಮಾಡಿದ್ದಾರೆ ಅಂತ ಅವರು ನೆನಪಿಟ್ಕೊಳ್ಳುತ್ತಾರೆ. ದಯವಿಟ್ಟು ನಾನು ನಿಮ್ಗೆ ಹೇಳ್ತೇನೆ, ನೀವು ಅಂಥ ಕೆಲಸವನ್ನ ನೀವು ಮಾಡಿ ಸ್ವಾಮಿ. ನನ್ನ ವಿನಂತಿ. ನಾನು ಬೇರೆ ಯಾವ್ದು ಕಾನೂನಿನ ಬುಕ್ಗಳ ಬಗ್ಗೆ ನಾನು ಹೇಳೋದಿಲ್ಲ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳು ಬೇರೆ ಬೇರೆಯವರು ಈ ಬಗ್ಗೆ ಹೇಳ್ತಾರೆ. ನಾನು ಹೇಳುವುದಂದ್ರೆ, ನನ್ನ ಬಂಧುಗಳಲ್ಲಿ, ನನ್ನ ಎಲ್ಲ ಆತ್ಮೀಯರಲ್ಲಿ ನಾನು ಹೇಳುವುದಂದ್ರೆ, ಸಾರ್ವಜನಿಕ ಬಂಧುಗಳಿಗೆ ಸಹ ವಿನಂತಿ ಮಾಡುವುದಂದ್ರೆ, ಈ ಯಾವುದ್ರ ಸಹ ಯಾರೋ ಒಂದು ಪೇಪರಲ್ಲಿ ಅಥವಾ ವೆಬ್ಸೈಟಲ್ಲಿ ಬಂದ ಕೂಡಲೇ ನೀವು ಅದನ್ನು ತಪ್ಪ ತಿಳ್ಕೊಳ್ಳಿ ಮಾಡಬೇಡಿ. ನಿಮಗೆ ಹಲವಾರು ಸಮಯಗಳಿಂದ ಸೇವೆ ಮಾಡಿದ ನಿಮ್ಮ ವೈದ್ಯರ ಹತ್ರ ನೀವು ಈ ವಿಷಯ ಡೈರೆಕ್ಟ್ ನೇರವಾಗಿ ಕೇಳಿ. ನೋಡಿ ವೈದ್ಯರೇ, ನಿಮ್ಮ ಹತ್ರ ನಾನು ಇಷ್ಟು ಸಮಯ ಬರ್ದಿದ್ದೇನೆ, ನಿಮಗೆ ಯಾವುದು ಸರ್ಟಿಫಿಕೇಟ್ ಅಂತ ನೀವು ಡೈರೆಕ್ಟ್ ಕೇಳಿ, ಅವ್ರು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದೇ ಒಂದು ವೈದ್ಯರ ಪ್ರತಿಭಟನೆಗೆ ನೀವು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಒಬ್ಬ ವೈದ್ಯರ ಒಂದು ಕ್ಲಿನಿಕ್ ಬಂದಾದ್ರೆ ಆ ಊರಿನ ಜನರಿಗೆ ಕಷ್ಟ, ಅವ್ರಿಗೇನು ಸಮಸ್ಯೆ ಇಲ್ಲ. ನಾನು ಜನರಲಿ ಹೇಳುದು, ಅಧಿಕಾರಿಗಳಿಗೆ ಹೇಳುದಂದ್ರೆ, ನಾಳೆ ಒಬ್ಬರು ಕ್ಲಿನಿಕ್ ಬಂದ್ ಮಾಡಿದ್ರೆ ಅವ್ರಿಗೆ ಬೇರೆ ಕಡೆಗೆ ಕ್ಲಿನಿಕ್ ಮಾಡ್ಬೋದು, ಅಥವಾ ಅವ್ರು ಯಾವುದೋ ಒಂದು ಬೇರೆ ಸರ್ಕಾರಿ ಅಥವಾ ಬೇರೆ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಜಾಯ್ನ್ ಆಗ್ಬೋದು. ಯಾಕಂದ್ರೆ ಅಲ್ಲಿ ಸಮಸ್ಯೆ ಇಲ್ಲ. ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಇದೇ ವೈದ್ಯರು ಅಲೋಪತಿಗೆ ಮೆಡಿಸಿನ್ಸ್ ಕೊಡ್ಬೋದು, ಬೇರೆಲ್ಲ ಮೆಡಿಸಿನ್ಸ್ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಅದೇ ರೀತಿಯಲ್ಲಿ ಹೆಲ್ತ್ ಪ್ರೈಮರಿ ಸೆಂಟರ್ ಅವರಿಗೆ ಸಮಸ್ಯೆ ಇಲ್ಲ. ಅದರಿಂದಾಗಿ ಒಂದು ಕ್ಲಿನಿಕ್ ಬಂದಾದ್ರೆ ಆ ಏರಿಯಾದ ಜನರಿಗೆ ಸಮಸ್ಯೆ. ನೀವು ನೆನೆಸ್ಬೇಕು, ನಾವು ನಮ್ಮ ಮಾನಸಿಕವಾಗಿ ನಾವು ಯೋಚನೆ ಮಾಡಬೇಕು. ನಾವು ಯಾವುದು ದೇವರು ನಮ್ಮನ್ನು ಎಲ್ಲಿ ಹುಟ್ಟಿಸ್ತಾರೆ ಅಥವಾ ಎಲ್ಲಿ ಮರಣ ಬರೆದಿದೆ ನಮಗೆ ಗೊತ್ತಿಲ್ಲ. ಜನನ ಹಾಗೂ ಮರಣದ ಮಧ್ಯೆ ಜೀವನ, ಆ ಜೀವನದಲ್ಲಿ ಆ ಜನನ 3 ಅಕ್ಷರ, ಮರಣ 3 ಅಕ್ಷರ, ಅದೇ ರೀತಿಯಲ್ಲಿ ಅದರ ಮಧ್ಯೆ ಅಲ್ವ ಜೀವನ 3 ಅಕ್ಷರ. ಆ 3 ಅಕ್ಷರದಲ್ಲಿ ನಮಗೆ ಯಾವ ಯಾವ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿಂತ ನಮಗೆ ಗೊತ್ತಿರೋದಿಲ್ಲ. ನಾವು ಬೆಳಿಗ್ಗೆ ನಾವು ಹೊರಡ್ತೇವೆ ಯಾವುದೋ ಒಂದು ಪ್ರದೇಶಕ್ಕೆ, ಆ ಪ್ರದೇಶದಲ್ಲಿ ಹೋದಾಗ ನಮ್ಗೆ ಏನಾದ್ರು ತೊಂದರೆ ಆಯ್ತು, ಆಗ ಫಸ್ಟ್ ನಮ್ಗೆ ಕಾಣೋದು ಹತ್ತಿರದಲ್ಲಿ ಎಲ್ಲಿ ಮೆಡಿಕಲ್, ಹತ್ತಿರದಲ್ಲಿ ಯಾವ ಒಂದು ಕ್ಲಿನಿಕ್ ಉಂಟಂತ. ಆಗ ನಮ್ಗೆ ಯಾರಿಗೆ ಗೊತ್ತು, ನಮ್ಗೆ ಸಹ ನಾಳೆ ಆ ಒಂದು ವೈದ್ಯರು ನಮ್ಗೆ ಅಗತ್ಯ ಬೀಳ್ಬೋದು. ಇಲ್ಲಿ ಯಾವುದು ಹೋರಾಟ ಮಾಡ್ತಿದ್ದಾರೆ, ಬೀದಿಗೆ ಬಂದು ಕೂತ್ಕೊಂಡಿದ್ದಾರ, ಅದೇ ವೈದ್ಯರು ನಾಳೆ ಸಹಾಯಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅದಕ್ಕೋಸ್ಕರ ನನ್ನ ಬಂಧುಗಳಲ್ಲಿ ನಾನು ವಿನಂತಿ ಮಾಡುದು, ಇವತ್ತು ನಾವೆಲ್ಲ ಬಂಧುಗಳ ಮೂಲಕ, ನಮ್ಮ ವೈದ್ಯ ಮಿತ್ರರ ಮೂಲಕ ವಿನಂತಿಸುತ್ತೇನೆಂದರೆ, ನಮ್ಮ ಸರ್ಕಾರ ಆಗಿರ್ಬೋದು, ಅದರ ಎಲ್ಲ ಪ್ರತಿನಿಧಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವುದೇನೆಂದರೆ, ದಯವಿಟ್ಟು ನೀವು ವೈದ್ಯರ ಬಗ್ಗೆ ಕರುಣೆ ತೋರಿಸಿ. ಇವತ್ತು ಇಷ್ಟು ಜನರು ಬಂದು ಕ್ಲಿನಿಕ್ ಬಂದ್ ಮಾಡ್ಕೊಂಡು ಇವತ್ತು ರೋಡಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ.
ತನ್ನ ವೈದ್ಯಕೀಯ ಸೇವೆ ಮಾಡುವವರು ಇವತ್ತು ನಮ್ಮ ಇತಿಹಾಸ ಪ್ರಸಿದ್ಧವಾದ ಕ್ಲಾಕ್ ಟವರ್ನ ಮುಂಭಾಗದಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ. ಇಲ್ಲಿ ಈ ತನ್ನ ಹಕ್ಕಿಗೋಸ್ಕರ ಇಲ್ಲೋ ತನ್ನ ಬೇಡಿಕೆಗೋಸ್ಕರ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅವರು ನಿಜವಾಗಿ ಅವ್ರ ಕ್ಲಿನಿಕಲ್ಲಿ ಅವರು ಜನರಿಗೆ ಔಷಧಿ ಕೊಡಬೇಕು. ಆದರೆ ಇವತ್ತು ಅವರನ್ನು ಬಂದು ಇಲ್ಲಿ ರೋಡಲ್ಲಿ ಬಂದು ಬೀದಿಯಲ್ಲಿ ಬಂದು ಹೋರಾಟ ಮಾಡಲಿಕ್ಕೆ ಕಾರಣಭೂತರು ಇದೇ ನೀವುಗಳು ಸ್ವಾಮಿ. ಅವರ ತಪ್ಪಲ್ಲ, ಇದೆಲ್ಲ ನಿಮ್ಮ ತಪ್ಪು. ನಿಮ್ಮ ಇಚ್ಛಾಶಕ್ತಿಯಿಂದ ಕೊರತೆಯಿಂದಾಗಿ ಇವತ್ತು ವೈದ್ಯ ಮಿತ್ರರು ಬಂದು ಇಲ್ಲಿ ಬಂದು ತನ್ನ ಬೇಡಿಕೆಗೋಸ್ಕರ ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಿಮ್ಮ ರಾಜಕೀಯ ಇಚ್ಛಾಶಕ್ತಿ ಆಗಿರ್ಬೋದು, ನಿಮ್ಮ ಸಂಬಂಧಪಟ್ಟ ಶಾಸಕರು ಮಂತ್ರಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇವತ್ತು ಇಲ್ಲಿ ಅವರು ಬೀದಿಯಲ್ಲಿ ಬಂದು ಹೋರಾಟಕ್ಕೆ ಬಂದು ನಿಲ್ಲುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಾನು ಇವತ್ತು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಇವತ್ತು ನಮ್ಮ ಮಾಧ್ಯಮದ ಮೂಲಕ ವೈದ್ಯರ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದೇವೆ. ನಾವು ಆಲ್ರೆಡಿ ಅವರೊಟ್ಟಿಗೆ ಮೊನ್ನೆ ಸೇರಿದ ನಂತರ ಹೇಳಿದ್ದೇವೆ, ನೀವು ಇವತ್ತು ಯಾವಾಗ ನೀವು ತುಳುನಾಡು ರಕ್ಷಣಾ ವೇದಿಕೆ ವೈದ್ಯರ ಘಟಕಕ್ಕೆ ಸೇರಿದ್ದೀರಾ, ಆ ಬಳಿಕ ನೀವು ನಮ್ಮ ಕುಟುಂಬದ ಸದಸ್ಯರು. ನಮ್ಗೇನು ತೊಂದರೆ ಇಲ್ಲ, ನಮ್ಗೆ ಎಲ್ಲರಿಗೂ ಸಹ ಇದರಲ್ಲಿ ಪ್ರೊಫೆಷನಲ್ ಆಗಿದ್ದೇವೆ. ನಾವು ಸಾಧಾರಣ 9ನೇ ಕ್ಲಾಸಿಂದ ನಾವು ಈ ಹೋರಾಟ, ಉಪವಾಸ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹ, ಬೇರೆ ಬೇರೆ ಹೋರಾಟಗಳು ನಾವು ನಿರಂತರ ಮಾಡಿಕೊಂಡು ನಾವು ಇದರಲ್ಲಿ ಎಲ್ಲ ಗೊತ್ತಿದೆ. ನಮ್ಮ ಹೋರಾಟ ಯಾವ ರೀತಿಯಲ್ಲಿ ಇದ್ದಂತ ಎಲ್ಲರಿಗೂ ಸಹ ತಿಳಿದಿದೆ, ಅದು ಯಾವ ರೀತಿಯ ಹೋಗ್ಬೋದು ಅಂತ. ಆದರೆ ನಮ್ಗೆ ಯಾವುದು ಸಹ ಶಾಂತಿ ಯುತವಾದ ಹೋರಾಟವನ್ನು ಬಯಸ್ತೇವೆ. ಆದರೆ ನಾವು ಇವತ್ತು ನಿಮ್ಗೆ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ. ಇವತ್ತು ನಮ್ಮ ವೈದ್ಯ ಮಿತ್ರರ ಬಗ್ಗೆ ನೀವು ಒಂದು ಕೇರ್ಲೆಸ್ ಅನ್ನು ಮಾಡುವುದಾದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಕೂಡ ಮಾಡಲು ಹಿಂಜರಿಯುವುದಿಲ್ಲ ಅಂತ ಹೇಳ್ತೇವೆ. ವೈದ್ಯರ ಪರವಾಗಿ ನಾವು ಇವತ್ತು ದೊಡ್ಡ ಮಟ್ಟಿನ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡಲು ಹಿಂದೆ ಇಟ್ಟು ಹಾಕುವುದಿಲ್ಲವೆ ಅಂತ ಹೇಳಿಕೊಂಡು ನಾವು ಹೇಳ್ತಿದ್ದೇವೆ. ಅಂತ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ತಾವು ಮಾಡಬಾರ್ದು ಅಂತ ನಾನು ವಿನಂತಿಸ್ತೇನೆ. ಯಾಕೆಂದ್ರೆ ನಾವು ಯಾವಾಗಲೂ ತುಳುನಾಡು ರಕ್ಷಣಾ ವೇದಿಕೆ ಕಳೆದ 15 ವರ್ಷಗಳಿಂದ ಸುಮಾರು 500ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಹೆಚ್ಚಿನ ಕಾರ್ಯಕ್ರಮ 100ರಲ್ಲಿ 80% ನಮ್ದು ಯಶಸ್ವಿಯನ್ನು ಕಾಣಿದ್ದೇವೆ. ಅದರಲ್ಲಿ ಯಶಸ್ಸು ಸಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಸಹ ನಾವು ಹೇಳಿದ್ದೇವೆ, ಇವತ್ತು ಸಾಂಕೇತಿಕವಾಗಿ ಬೇರೆ ಬೇರೆ ಕಾರ್ಯಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ. ಪ್ರತಿಭಟನಾ ಸಭೆಯನ್ನು ಮಾಡಿದ್ದೇವೆ. ಕಳೆದ 15 ದಿನಗಳ ಹಿಂದೆ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಮಾಡಿದ್ದೇವೆ. ಇವತ್ತು ನಾವು ಮಂಗಳೂರಿನ ಒಂದು ತಾಲೂಕು ಆಫೀಸ್ ಎದುರುಗಡೆ ನಾವು ಇವತ್ತು ಕೇಂದ್ರ ಪ್ರದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಮುಂದಿನ ದಿನದಲ್ಲಿ ಬೇರೆ ಬೇರೆ ಕಡೆಯಿಂದ ನಮಗೆ ಬೇಡಿಕೆಗಳು ಬರ್ತಾ ಉಂಟು. ದಯವಿಟ್ಟು ನಾವು ಕೂಡ ಬಂದಿದ್ದೇವೆ, ನಿಮ್ಮ ಬೆಂಬಲ ಇದ್ದೇವೆ. ನೀವು ದಯವಿಟ್ಟು ನಮ್ಮ ಜಿಲ್ಲೆಗಳಲ್ಲಿ ಸಹ ಹೋರಾಟ ಮಾಡಬೇಕು ಅಂತ ವಿನಂತಿಸಿದ್ದಾರೆ. ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾವು ಹೋರಾಟವನ್ನು ಮಾಡಲಿದ್ದೇವೆ ಅಂತ ಹೇಳ್ಕೊಂಡು ನಾವು ಹೇಳ ಬಯಸಿದ್ದೇವೆ. ಬಂಧುಗಳೇ, ನಾನು ಈ ಪ್ರದೇಶವನ್ನು ನಾವು ಹೇಳ್ತಿದ್ದೇವೆ. ಇದೇ ಪ್ರದೇಶದಲ್ಲಿ ಮೊನ್ನೆ ಒಂದು ವಾರದ ಹಿಂದೆ ನಮ್ಮ ಆರೋಗ್ಯ ಸಚಿವರು ಕೂಡ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಹೋರಾಟ ಮಾಡಿದ್ದಾರೆ. ಇದೇ ಜಾಗದಲ್ಲಿ, ನೀವು ಇಂಥ ಜಾಗದಲ್ಲಿ ಸುಮಾರು ಈಗ 50 ಜನ 35-50 ಜನ ಸೇರಿಸಿಕೊಂಡು ಇದೇ ಜಾಗದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಇದೇ ಜಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮೊನ್ನೆ. ಯಾಕೆಂದ್ರೆ ಅವರ ಹಕ್ಕುಗಳಿಗೋಸ್ಕರ, ಅವರ ಬೇಡಿಕೆಗೋಸ್ಕರ ಇದೇ ಜಾಗದಲ್ಲಿ, ನಾವು ಹೋರಾಟ ಮಾಡ್ತಿದ್ದೇವೆ. ಇದೇ ಜಾಗದಲ್ಲಿ ಮೊನ್ನೆ ಒಂದು ವಾರದ ಹಿಂದೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಇದೇ ಜಾಗದಲ್ಲಿ ಹೋರಾಟ ಮಾಡಿದ್ದಾರೆ. ಯಾಕೆ ಹೋರಾಟ ಮಾಡಿದ್ದಾರೆ? ಅವರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಯಾಕೆಂದ್ರೆ ಆರೋಗ್ಯ ಸಚಿವರು ಕೂಡ ಅವರು ಹೋರಾಟಗಾರರಾಗಿದ್ದಾರೆ. ಜನಾನುರಾಗಿಯಾಗಿದ್ದು ಹಲವಾರು ಸಮಯಗಳಿಂದ ಜನರ ಸೇವೆ ಮಾಡಿಕೊಂಡು, ಉತ್ತಮ ಸೇವೆ ಮಾಡಿಕೊಂಡು ಅವರು ಇವತ್ತು ನಮ್ಮ ಆರೋಗ್ಯ ಸಚಿವರಾಗಿದ್ದಾರೆ. ನಮಗೆ ಸಂತೋಷ, ನಮ್ಮ ಹೆಮ್ಮೆ ಆಗಿದೆ. ನಮಗೆ ಸಂತೋಷ, ಆರೋಗ್ಯ ಸಚಿವರು ಜನಪರವಾಗಿದ್ದಾರೆ ಅಂತ ಹೇಳ್ಕೊಂಡು. ನಮ್ಮ ವಿನಂತಿ, ಇವತ್ತು ಜನಪರವಾಗಿರುವಂತ ಆರೋಗ್ಯ ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತಿದ್ದೇವೆ. ನಮ್ಮ ಆರೋಗ್ಯ ಕಾಪಾಡುವ ವೈದ್ಯರಿಗೆ, ಆಯುರ್ವೇದ ವೈದ್ಯರಿಗೆ, ಅವರಿಗೆ ಪ್ರಾಥಮಿಕ ಹಂತದ ಅಲೋಪತಿಯ ಚಿಕಿತ್ಸೆ ನೀಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಿದ್ದೇನೆ. ನನ್ನ ಕಳಕಳಿಯ ವಿನಂತಿ, ಎಲ್ಲರೂ ಇದಕ್ಕೆ ಬೆಂಬಲ ನೀಡಿದವರಿಗೆ ಎಲ್ಲರಿಗೆ ಕೂಡ ಧನ್ಯವಾದ ನೀಡುತ್ತಾ, ನಾವು ಇನ್ನು ಸ್ವಲ್ಪ ಸಮಯದಲ್ಲೇ ಇಲ್ಲಿ ನಮ್ಮ ಆಯುಷ್ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬರುವ ಸಾಧ್ಯತೆ ಉಂಟು. ಅವ್ರು ಹೇಳಿದ್ದಾರೆ, ಬಟ್ ಈಗ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಅವರು ಸಹ ಇಲ್ಲಿ ನಮ್ಮ ಸ್ಥಳಕ್ಕೆ ಬರುವ ಸಾಧ್ಯತೆ ಉಂಟು. ಮತ್ತೆ ಬಳಿಕ ನಾವು ಇಲ್ಲಿ ಪ್ರತಿಭಟನಾ ಸಭೆ ನಮ್ಮ ಮುಂದುವರಿದ್ದು ಬಳಿಕ ನಾವು ಜಿಲ್ಲಾಧಿಕಾರಿ ಮೂಲಕ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಆರೋಗ್ಯ ಸಚಿವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಲಿದ್ದೇವೆ. ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಸಭೆಯು ಮುಂದುವರಿಯಲಿದೆ. ನಮಸ್ಕಾರ. ಜೈ ತುಳುನಾಡು, ಜೈ ಕರ್ನಾಟಕ, ಜೈ ಭಾರತ್. ಧನ್ಯವಾದಗಳು ಸರ್. ಮುಂದಿನ ಮಾತಿಗಾಗಿ ಡಾಕ್ಟರ್ ಜಗದೀಶ್ ಅವರಿಗೆ ಆಹ್ವಾನಿಸ್ತಾ ಇದ್ದಾನೆ.
ಪ್ರತಿಭಟನಾ ಸ್ಥಳದಲ್ಲಿ ಉಪಸ್ಥಿತರಿರುವಂಥ ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ನೆಲಮೆಯ ಯೋಗೀಶಣ್ಣ ಜಪ್ಪೂರವರೇ, ಉಡುಪಿ ಜಿಲ್ಲಾ AFIನ ಅಧ್ಯಕ್ಷರಾಗಿರುವಂಥ ಅಂಚನ್ ಸರ್, ಉಡುಪಿ ಜಿಲ್ಲಾ ತುಳುನಾಡ ವೇದಿಕೆಯ ರಕ್ಷಣಾ ವೇದಿಕೆಯ ವೈದ್ಯರ ಘಟಕದ ಅಧ್ಯಕ್ಷರಾಗಿರೋ ರವೀಂದ್ರ ಅವರೇ ಹಾಗೂ ನೆರೆದಿರುವಂಥ ಎಲ್ಲ ನನ್ನ ವೈದ್ಯ ಬಂಧುಗಳೇ ಮತ್ತು ಸನ್ಮಿತ್ರರೇ, ಬಹುಶಃ ಇದು ಇವತ್ತಿನ ಹೋರಾಟ ಅಲ್ಲ, ಸರಿಸುಮಾರು ಹಲವು ದಶಕಗಳಿಂದ ನಡೆಸಿಕೊಂಡು ಬರ್ತಾ ಇರುವಂಥ ಹೋರಾಟ. ಈ ಹೋರಾಟಕ್ಕೆ ಬಲ ಮತ್ತು ಬೆಂಬಲ ಈಗ ದೊರೆತದ್ದು ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ತುಳುನಾಡ ರಕ್ಷಣಾ ವೇದಿಕೆ ಅಂತ ಒಂದು ಸಜ್ಜನ ಪರವಾದ ಹೋರಾಟದ ವೇದಿಕೆ ನಮ್ಮೊಂದಿಗೆ ಇರುವ ಕಾರಣಕ್ಕೋಸ್ಕರವಾಗಿ. ಬಹುಶಃ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನಮ್ಮೊಂದಿಗೆ ಅವರು ಬೆಂಬಲವನ್ನು ಕೊಡುತ್ತಾ ಇರುವ ಕಾರಣಕ್ಕೋಸ್ಕರವಾಗಿ ಈ ವೇದಿಕೆಗೆ ಮುಂದೆ ಬಲ ಬಂದಿದೆ. ಬಂಧುಗಳು, ಇದು ಯಾರ ವಿರುದ್ಧವಾದ ಹೋರಾಟ ಅಲ್ಲ. ಯಾರ ವಿರುದ್ಧವಾದ ಹೋರಾಟ ಅಲ್ಲ ಅಂತ ಹೇಳಿದರೆ, ನಮಗೆ ಯಾವ ತೊಂದರೆ ಮಾಡ್ತಾ ಇರುವಂಥ ನೀತಿಗಳುಂಟು, ಆ ನೀತಿಗಳ ವಿರುದ್ಧವಾದಷ್ಟೇ ಹೋರಾಟ ನಮ್ಮದು. ನಮ್ಮನ್ನು ಕಲಿಸಿದ್ದು ಒಂದಾದರೆ, ಅನುಸರಿಸಲು ಹೋದಾಗ ನಮಗೆ ತೊಡಕುಗಳನ್ನು ಉಂಟು ಮಾಡುತ್ತಿರುವಂಥ ಒಂದು ವ್ಯವಸ್ಥೆಯ ವಿರುದ್ಧವಾದಂಥ ಹೋರಾಟ ಇದು. ಬಹುಶಃ ಈ ನೋವನ್ನು ನಮ್ಮ ಹಿರಿಯ ಅದೆಷ್ಟೋ ವೈದ್ಯ ಮಿತ್ರರುಗಳು ಈವರೆಗೆ ಅನುಭವಿಸಿಕೊಂಡು ಬಂದಿದ್ದಾರೆ. ಹೆಚ್ಚಿನ ವೈದ್ಯರುಗಳು ಇರುವಂತಹದ್ದು ಎಲ್ಲಿ ಕೇಳಿದರೆ ಗ್ರಾಮೀಣ ಭಾಗದಲ್ಲಿ. ಸರಿಸುಮಾರು 4 ದಶಕ 5 ದಶಕಗಳಿಂದ ವೈದ್ಯಕೀಯ ಸೇವೆಯನ್ನು ನಡೆಸಿಕೊಂಡು ಬಂದಂಥ ವೈದ್ಯ ಮಿತ್ರರುಗಳು ನಮ್ಮೊಂದಿಗಿದ್ದಾರೆ. ನಾವು ನೀಡುತ್ತಾ ಇರುವಂಥ ವೈದ್ಯಕೀಯ ಸೇವೆ ಯಾವ ಮಟ್ಟದ್ದು ಕೇಳಿದರೆ, ಅದು ಪ್ರಾಥಮಿಕ ಹಂತದ ವೈದ್ಯಕೀಯ ಚಿಕಿತ್ಸೆ. ಪ್ರಾಥಮಿಕ ಹಂತದ ವೈದ್ಯಕೀಯ ಚಿಕಿತ್ಸೆಯನ್ನು ನಾವು ನೀಡುವ ಆ ಕಾಲಘಟ್ಟದಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಒಬ್ಬ ರೋಗಿಯವರ ಜೀವವನ್ನು ಉಳಿಸುವಂತಹ ಪ್ರಮೇಯ ಒದಗಿ ಬಂದಾಗ ನಮ್ಮ ಪದ್ಧತಿಯಲ್ಲಿಯೇ ನಾವು ತೊಡಗಿಸಿಕೊಂಡ್ರೆ ಆ ರೋಗಿಯನ್ನು ಉಳಿಸಲಿಕ್ಕೆ ಕಷ್ಟ ಆಗುತ್ತದೆ. ಅಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮಗೆ ನೆರವನ್ನು ಒದಗಿಸಿಕೊಡಿ ಎನ್ನುವಂಥದ್ದಷ್ಟೇ ನಮ್ಮ ಬೇಡಿಕೆಯಾದದ್ದು. ಹಾಗಂತ ಬೇಡಿಕೊಳ್ಳುವವರು ಯಾರು ಕೇಳಿದರೆ, ಯಾರೋ ಒಬ್ಬರು ಬೇರೆ ಪದವಿಯನ್ನು ಗಳಿಸಿ ಕೇಳಿಕೊಳ್ತಾ ಇರುವವರಲ್ಲ. ವೈದ್ಯಕೀಯ ಆದಂಥ ಪದವಿಯನ್ನೇ ಗಳಿಸಿಕೊಂಡವರು. 4.5 ವರ್ಷಗಳ ಕಾಲ ಅನಾಟಮಿ, ಫಿಸಿಯಾಲಜಿ, ಫಾರ್ಮಕಾಲಜಿ ಅಂತ ಸಬ್ಜೆಕ್ಟ್ಗಳನ್ನು ಓದಿದಂತಹ, 1 ವರ್ಷ ಇಂಟರ್ನ್ಶಿಪ್ ಮಾಡಿ 5.5 ವರ್ಷ ಸರಿಸಮನಾಗಿ ಅಲೋಪತಿ ಚಿಕಿತ್ಸೆಗೆ ಸರಿಸಮನಾಗಿ ಓದಿದಂತಹ ಆಯುಷ್ ವೈದ್ಯರುಗಳು ಕೇಳಿಕೊಳ್ತಾ ಇರುವಂಥ ಮನವಿ ಇದು. ಬೇರೆ ಯಾರು ಕೇಳಿದರೆ ನೀವು ಸ್ಪಂದಿಸಬೇಕಾದ ಅನಿವಾರ್ಯತೆ ಇಲ್ಲ. ನಮಗೆ 6 ತಿಂಗಳ ಕಾಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಟರ್ನ್ಶಿಪ್ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತೀರಿ. ಆ ವೈದ್ಯಕೀಯ ಇಂಟರ್ನ್ಶಿಪ್ ಮಾಡುವಂಥ ಕಾಲಘಟ್ಟದಲ್ಲಿ ಅಲೋಪತಿ ಔಷಧಗಳನ್ನು ನಮಗೆ ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಿ, ಹೇಳಿಕೊಡ್ತೀರಿ, ಕಲಿಸಿಕೊಡ್ತೀರಿ. ಕಲಿಸಿಕೊಟ್ಟದ್ದನ್ನು ನಾವು ಅನುಸರಿಸಲು ಹೋದಾಗ ನಿಮಗೆ ನಿಯಮ ನಿಬಂಧನೆಗಳು ಅಡ್ಡಿ ಮಾಡ್ತದೆ. ಸ್ವಾಮಿ, ಇದು ಯಾವ ರೀತಿಯ ನ್ಯಾಯ ಅನ್ನುವಂಥದ್ದು ನಾವು ಕೇಳಬೇಕಾಗ್ತದೆ. ಯಾಕಂತ ಹೇಳಿದರೆ, KPME ಆ್ಯಕ್ಟ್ನ ಪ್ರಕಾರವಾಗಿ ನಮಗೆ ಫಸ್ಟ್ ಏಡ್ ಮಾಡುವಂಥದ್ದಕ್ಕೂ ಕೂಡ ತೊಡಕನ್ನು ಮಾಡುವಂಥ ವ್ಯವಸ್ಥೆ ಇಲ್ಲಿವರೆಗೆ ಬಂದಿದೆ. ಫಸ್ಟ್ ಏಡ್ ಮಾಡುವುದರೆ ನಿಮ್ಮ ಪದ್ಧತಿಯಲ್ಲಿ ಮಾಡಿ ಅಂತೇಳಿ. ಇದು ಯಾವ ನ್ಯಾಯ ಅಂತ ನಾವು ಕೇಳುವಂಥದ್ದು. ಫಸ್ಟ್ ಏಡ್ ಮಾಡಿ ಅಂತೇಳಿ KPME ಆ್ಯಕ್ಟ್ನಲ್ಲುಂಟು. ಮಾಡಲಿಕ್ಕೆ ಹೋದಾಗ ಅದಕ್ಕೆ ಬಳಸಬಹುದಾದಂಥ ಔಷಧೋಪಚಾರಗಳನ್ನು ನಾವು ಇಟ್ಟುಕೊಂಡಲ್ಲಿ ಅದನ್ನು ನೀವು ಬಳಸಲಿಕ್ಕಿಲ್ಲ ಎನ್ನುವಂಥ ಒಂದು ಮನವಿ. ಈ ರೀತಿಯ ಇಬ್ಬಗೆಯ ನೀತಿಯಿಂದಾಗಿ ಕ್ಲಿನಿಕ್ಗಳಲ್ಲಿ ನಮ್ಮ ದೈನಂದಿನ ನಾವು ಸೇವೆಯನ್ನು ಕೊಡಲಿಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಇದು ಒಂದು ರೀತಿಯಲ್ಲಾದರೆ, ಮತ್ತೊಂದು ವಿಧದಲ್ಲಿ ಹೇಳಲಿಕ್ಕೆ ಹೋದರೆ, ನಾವೆಲ್ಲ ಈ ವೃತ್ತಿಯನ್ನು ನಂಬಿಕೊಂಡು ಬಂದದ್ದು ಹೇಗೆ ಕೇಳಿದರೆ, ಒಂದು ಸೇವೆಯ ಮನೋಭಾವದಿಂದ ನಂಬಿಕೊಂಡು ಬಂದದ್ದು. ಸೇವೆಯ ಮನೋಭಾವದಿಂದ ನಂಬಿಕೊಂಡು ಬಂದ ಕಾರಣಕ್ಕೋಸ್ಕರವಾಗಿಯೇ ಸರಿಸುಮಾರು 30,000ಕ್ಕೂ ಮಿಕ್ಕಿ ಆಯುಷ್ ವೈದ್ಯರುಗಳು ಈ ಕರ್ನಾಟಕ ರಾಜ್ಯದಲ್ಲಿ ನುರಿತ ಸೇವೆಯನ್ನು ನೀಡ್ತಾ ಇದ್ದಾರೆ. ಎಲ್ಲೂ ಕೂಡ ಸಾವು ನೋವಿನ ಇತಿಹಾಸವನ್ನು ನಾವುಗಳು ಕಂಡದ್ದಿಲ್ಲ. ನಿಮ್ಮ ಡೆತ್ ರೇಷಿಯೋಗಳನ್ನೆಲ್ಲ ನೀವು ಪರಿಗಣಿಸ್ತಾ ಹೋದರೆ ಎಲ್ಲೂ ಕೂಡ ಆಯುಷ್ ವೈದ್ಯರ ಕ್ಲಿನಿಕ್ಗಳಲ್ಲಿ ಅಂತಹ ಒಂದು ಸಾವು ನೋವುಗಳು ಸಂಭವಿಸಿದ ಉದಾಹರಣೆಗಳಿಲ್ಲ. ಆಸ್ಪತ್ರೆಗಳಲ್ಲಿ ಆಗ್ಬರೋದು, ಅದಕ್ಕೆ ನಾನು ಏನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಆಯುಷ್ ವೈದ್ಯರುಗಳು ಏನು ಮಾಡ್ತಾರೆ ಕೇಳಿದರೆ, ಪ್ರಾಥಮಿಕ ಹಂತದ ಚಿಕಿತ್ಸೆಯನ್ನು ಅವರಿಗೆ ನೀಡಿ ಅವರಿಗೆ ಬಂದೊದಗಬಹುದಾದಂತಹ ಸಾವು ನೋವುಗಳನ್ನು ತತ್ಕಾಲಕ್ಕೆ ಮುಂದೂಡುವಂಥ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರನ್ನು ಹತ್ತಿರದ
ಉತ್ತಮ ಚಿಕಿತ್ಸಾ ಕೇಂದ್ರಗಳತ್ತ ಕಳಿಸಿಕೊಡುವುದರಲ್ಲಿ ಇವರು ಸಿದ್ಧಹಸ್ತರಿರುವ ಕಾರಣಕ್ಕೋಸ್ಕರವಾಗಿ ಇವತ್ತಿನ ದಿನ ಆಯುಷ್ ವೈದ್ಯರುಗಳು ಗ್ರಾಮೀಣ ಭಾಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ, ಜನಾನುರಾಗಿಯಾಗಿದ್ದಾರೆ. ಆಯುಷ್ ವೈದ್ಯರ ಸೇವೆಯನ್ನು ನೀವು ಗಮನಿಸಿ ಕೇಳಬೇಕು ಅಂತಿದ್ರೆ ಅವರ ಊರನ್ನು ಹೋಗಿ ಅಲ್ಲಿರುವಂಥ ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳ ಹತ್ರ ಕೇಳಬೇಕು, ಇವರು ಸೇವೆ ಹೇಗೆ ಕೊಡ್ತಾ ಇದ್ದಾರೆ ಅಂತ. ಯಾರಿಂದಲೂ ಕೂಡ ಋಣಾತ್ಮಕವಾಗಿರುವಂಥ ಮಾತುಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. DEM ಅನ್ನತಕ್ಕಂಥ ಒಂದು ಕೋರ್ಸನ್ನು ಮಾಡಿದರು ಇದೇ ಸರ್ಕಾರ, ಡಿಪ್ಲೊಮಾ ಇನ್ ಎಮರ್ಜೆನ್ಸಿ ಮೆಡಿಸಿನ್ ಅಂತೇಳಿ. ಆಯುರ್ವೇದ ವೈದ್ಯರುಗಳು ಕಲಿತ ಬಳಿಕ ಈ ಒಂದು ಕೋರ್ಸನ್ನು ಮಾಡಿದರೆ ಅವರಿಗೆ ಅವಕಾಶವನ್ನು ಒದಗಿಸಿಕೊಡ್ಲಿಕ್ಕೆ ಆಗ್ತದೆ ಎನ್ನುವಂಥ ಒಂದು ಕೋರ್ಸ್ ಅದು. ಅದನ್ನು ನಂಬಿಕೊಂಡು ಬಂದು ಕೆಲವರು ಆಯುರ್ವೇದ ಒಂದು ವೈದ್ಯಕೀಯ ವೃತ್ತಿಗೆ ಸೇರಿಕೊಂಡ್ರು, ಆ ಒಂದು ಪದವಿಗೆ ಸೇರಿಕೊಂಡ್ರು. ನಾನು ಕೂಡ ಹೀಗೆ ಮಾಡಿ ನಂತರ DEM ಎನ್ನುವಂಥ ಒಂದು ಕೋರ್ಸನ್ನು ಮಾಡಿದರೆ ಯಾವುದೇ ತೊಂದರೆಗಳಿಲ್ಲದೆ ನಾನು ಈ ಕೋರ್ಸನ್ನು ವೈದ್ಯಕೀಯ ಸೇವೆಯನ್ನು ನೀಡಬಹುದು ಅನ್ನುವ ಕಾರಣಕ್ಕೋಸ್ಕರವಾಗಿ ಅದನ್ನು ಮಾಡಿ ಅದರ ಫಲವನ್ನು ಅನುಭವಿಸ್ತಾ ಇರುವವರಿಗೆ ಯಾವ ರೀತಿಯ ತೊಂದರೆ ಇಲ್ಲ, ಅವರು ಕೂಡ ಆಯುರ್ವೇದ ವೈದ್ಯರುಗಳೇ. ಹಾಗಂತೇಳಿ ಅದನ್ನು ನಂಬಿಕೊಂಡು ಬಂದು ಈ ಕ್ಷೇತ್ರಕ್ಕೆ ಸೇರಿಕೊಂಡವರಿಗೆ ತೊಂದರೆ ಯಾಕೆ ತೆಗೆದದ್ದು ಅಂತ ಕೇಳುವಂಥ ವ್ಯವಸ್ಥೆ ನಮ್ಮದು ಆಗಬೇಕಲ್ವಾ? ಯಾಕೆ DEM ಅನ್ನುವಂಥ ಕೋರ್ಸನ್ನು ತೆಗೆದ್ರೆ ನಮಗೆ 5.5 ವರ್ಷ ಕಲಿತ ಬಳಿಕ ಒಂದು ಬ್ರಿಡ್ಜ್ ಕೋರ್ಸನ್ನು ಮಾಡಿ ನಮ್ಮನ್ನು ಮೂಲಭೂತವಾಗಿರುವಂಥ ಸೇವೆಗೆ ತೊಡಗಿಸಿಕೊಳ್ಬೋದು, ತೊಡಗೇನುಂಟು ಅಂತ ಕೇಳುವಂಥದ್ದು ನಾವು. ಅವರು ಮಾಡಿದರೆ ಅಡ್ಡಿಲ್ಲ, ನಾವು ಮಾಡಲಿಕ್ಕೆ ಬಿಡುವುದಿಲ್ಲ. ಈ ರೀತಿಯ ಇಬ್ಬಗೆಯ ಧೋರಣೆಯನ್ನು ಖಂಡಿತವಾಗಿಯೂ ಕೂಡ ನಾವು ವಿರೋಧಿಸ್ತೇವೆ. ಜೊತೆಗೆ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಯಾವ ರೀತಿಯ ವಿನಂತಿ ಅಂತ ಕೇಳಿದರೆ, ನಾವು ಎಲ್ಲೂ ಇಲ್ಲದಂಥದ್ದನ್ನು ಕೇಳ್ತಾ ಇಲ್ಲ. ಈವರೆಗೆ ಭಾರತ ದೇಶದ 11 ರಾಜ್ಯಗಳಲ್ಲಿ ಆಯುಷ್ ವೈದ್ಯರುಗಳಿಗೆ ಮೂಲಭೂತವಾಗಿ ಬಳಸಬಹುದಾದಂಥ ಒಂದು ಅವಘಡದ ಸನ್ನಿವೇಶಗಳಲ್ಲಿ ಬಳಸಬಹುದಾದಂಥ ಔಷಧಗಳನ್ನು ನಮಗೆ ಕೊಡಿ ಎನ್ನುವಂಥ ವಿನಂತಿ ಅಷ್ಟೇ. ನಾವು ಪೂರ್ಣ ಪ್ರಮಾಣದಲ್ಲಿ ನಾವೇನು ಇದನ್ನು ಮಾಡಿ ಅನ್ನುವಂಥ ವಿಚಾರವನ್ನು ಮಂಡಿಸ್ತಾ ಇಲ್ಲ. ರೂರಲ್ ಏರಿಯಾ ನಮ್ಮದು. ರೂರಲ್ ಏರಿಯಾದಲ್ಲಿ ನಮಗೆ ವೈದ್ಯರು ಅಂದ ಬಳಿಕ ಎಲ್ಲ ರೀತಿಯ ರೋಗಿಗಳು ನಮ್ಮಲ್ಲಿ ಬರ್ತಾರೆ. ಜ್ವರ ತಲೆಗೇರಿದವರು ಬರ್ತಾರೆ, ಜನ್ನೊಣ ಕಚ್ಚಿಸಿಕೊಂಡವರು ಬರ್ತಾರೆ, ಪಕ್ಷಪಾತವಾದವರು ಬರ್ತಾರೆ, ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವವರು ಕೂಡ ಬರ್ತಾರೆ. ಇಂಥವರನ್ನೆಲ್ಲ ಬಂದಾಗ ಅವರನ್ನು ಆ ಕಾಲಘಟ್ಟದಲ್ಲಿ ಅವರಿಗೆ ಸೂಕ್ತವಾದ ಔಷಧೋಪಚಾರಗಳನ್ನು ಕೊಟ್ಟರೆ ಮಾತ್ರ ಅದು ಬದುಕಲಿಕ್ಕೆ ಸಾಧ್ಯ. ಅದನ್ನು ಕೊಡಲಿಕ್ಕೆ ನಮ್ಮದೇ ಆದ ವೈದ್ಯಶಾಸ್ತ್ರದಲ್ಲಿ ಯಾವುದೇ ಆದಂಥ ಒಂದು ಔಷಧೋಪಚಾರಗಳು ಲಭ್ಯವಿಲ್ಲ ಅಂತ ಹೇಳಿದರೆ ಆ ಕ್ಷಣದಲ್ಲಿ ಕೊಡುವಂಥ ಔಷಧೋಪಚಾರಗಳು ಲಭ್ಯವಿಲ್ಲ. ಗೊತ್ತುಂಟು ನಮಗೆ ಇಂಥದ್ದನ್ನು ಕೊಟ್ಟರೆ ಬದುಕ್ತಾನೆ ಎನ್ನುವಂಥದ್ದು ಗೊತ್ತುಂಟು. ಫೆಬ್ರೈಲ್ ಕನ್ವೆನ್ಷನ್ ಆದಾಗ ಜ್ವರ 102 ಡಿಗ್ರಿಗಿಂತ ಜಾಸ್ತಿ ಹೋದಾಗ ಆ ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಯಾವ ಔಷಧವನ್ನು ಕೊಡಬೇಕು ಎನ್ನುವುದು ನಮಗೆ ಗೊತ್ತುಂಟು. ಕಲಿಸಿಕೊಟ್ಟಿರ್ತಾರೆ ನಮಗೆ ಇಂಟರ್ನ್ಶಿಪ್ ಆಗುವಾಗ. ಕೊಡ್ಲಿಕ್ಕೆ ಹೋದಾಗ ನೀವು ನಿಯಮ ನಿಬಂಧನೆಗಳ ಮುಖಾಂತರವಾಗಿ ನಮ್ಮನ್ನು ಸಂಶಯಾಸ್ಪದವಾಗಿ ನೋಡುವಂಥದ್ದು, ನಮ್ಮ ಮೇಲೆ ಪ್ರಕರಣಗಳನ್ನು ದಾಖಲಿಸುವಂಥದ್ದನ್ನು ಮಾಡ್ತೀರಿ. ಇದಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯ ಒದಗಿ ಬರಬೇಕು. ಜೊತೆಗೆ ಇದೇ ತೆರನಾದಂಥ ಪರಿಸ್ಥಿತಿ ಮುಂದುವರಿಯಬಾರದು. ನಾವು ನೆಮ್ಮದಿಯಿಂದ ವೈದ್ಯಕೀಯ ಸೇವೆಯನ್ನು ನೀಡಿಕೊಂಡು ಗ್ರಾಮೀಣ ಭಾಗದಲ್ಲಿ ನಾವು ಬದುಕುವಂತಾಗಬೇಕು ಎನ್ನುವಂಥ ಮಾತುಗಳನ್ನು ಈ ಹಂತದಲ್ಲಿ ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಈ ಹೋರಾಟ ಎನ್ನುವಂಥದ್ದು ಮೊನ್ನೆ ಉಡುಪಿಯಿಂದ ತೊಡಗಿಸಿಕೊಂಡು ಇವತ್ತು ಮಂಗಳೂರಿಗೆ ಬಂದು ತಲುಪಿದೆ. ಬಹುಶಃ ಇದೇ ರೀತಿಯ ಹೋರಾಟ ಯೋಗೀಶಣ್ಣನವರ ಮಾರ್ಗದರ್ಶನದಲ್ಲಿ ನಾವು ರಾಜ್ಯದ ಇತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮಾಡುವವರಿದ್ದೇವೆ. ತನ್ಮೂಲಕವಾಗಿ ಅದನ್ನು ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡುವವರಿದ್ದೇವೆ. ಯಾಕಂತ ಹೇಳಿದರೆ, ಮಗು ಅಳದೆ ತಾಯಿ ಹಾಲು ಕೊಡುವುದಿಲ್ಲ ಅಂತೆ. ನಾವು ಅಳಲಿಕ್ಕೆ ಪ್ರಾರಂಭಿಸಿದ್ದೇವೆ. ಈ ಅಳು ಅನ್ನುವಂಥದ್ದು ಕ್ಷೀಣವಾಗಿತ್ತು, ಈಗ ಜೋರಾಗಿ ಕೇಳಿಸ್ತಾ ಇದೆ. ಜೋರಾಗಿ ಕೇಳಿಸ್ಲಿಕ್ಕೆ ಕಾರಣ ಯಾವುದು ಕೇಳಿದರೆ, ಅದು ನೀವೇ ತಂದುಕೊಟ್ಟಂತಹ ಒಂದು ವ್ಯವಸ್ಥೆ. KPMEಯ ಇನ್ಸ್ಪೆಕ್ಷನ್ ವಿಧಾನದಲ್ಲಿ ಬಂದು ನಮಗೆ ಕಿರುಕುಳ ಕೊಡುವಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದರೆ ನಾವು ಜೋರಾಗಿ ಹೇಳದೆ ಇನ್ನೇನು ಮಾಡಬೇಕು ಹೇಳಿ? ಮಾಡಿ. ನಿಮಗೆ ನಿಯಮ ನಿಬಂಧನೆಗಳನ್ನು ಫಾಲೋ ಮಾಡೋದ್ರ ಬಗ್ಗೆ ನಮ್ಮ ಯಾವ ತಕರಾರುಗಳಿಲ್ಲ. ನಿಮ್ಮಲ್ಲಿ KPME ಆ್ಯಕ್ಟ್ನಲ್ಲಿ ಯಾವುದೆಲ್ಲ ಉಂಟು ಅದನ್ನೆಲ್ಲವನ್ನು ನಾವು ಫುಲ್ಫಿಲ್ ಮಾಡಿದ್ದೇವೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಇರ್ಬೋದು, ನೋ ಸ್ಮೋಕಿಂಗ್ ಇರ್ಬೋದು, ಎಲ್ಲವನ್ನು ಕೂಡ ನಿಮಗೆ ಯಾವುದು ಬೇಕು ಎಲ್ಲವನ್ನು ಮಾಡಿದ್ದೇವೆ. ಆದರೆ ಆ ಸಿಸ್ಟಮನ್ನು ಕೇಳುವಾಗ ಅಲ್ಲೇ ಇರುವ ಪೇಷಂಟನ್ನು ಪ್ರಚೋದಿಸಿ ನಮ್ಮನ್ನು ಮಾನಹಾನಿ ಮಾಡುವಂಥ, ಸಾರ್ವಜನಿಕವಾಗಿ ನಮ್ಮನ್ನು ಅವಹೇಳನಕರವಾಗಿ ನಿಂದಿಸುವಂಥ ವ್ಯವಸ್ಥೆ
ಕಮ್ಮಿ ಆಗಬೇಕೆನ್ನುವಂಥದ್ದು ನಮ್ಮ ವಿನಂತಿ. ಯಾಕಂತ ಹೇಳಿದರೆ ವೈದ್ಯರು ಅಂತ ಹೇಳಿದರೆ ಒಂದು ಏನು ಹೇಳ್ಬೋದು ಅಂತ ಹೇಳಿದರೆ ನಾವೆಲ್ಲ ಒಂದು ದೊಡ್ಡ ಬೆಂಬಲ ಯಾವುದು ಕೇಳಿದರೆ ನಮ್ಮನ್ನು ಗೌರವಿಸುವಂಥ ಒಂದು ವ್ಯವಸ್ಥೆ. ಆ ಗೌರವಿಸುವಂಥ ವ್ಯವಸ್ಥೆಯನ್ನು ನೀವು ನಮ್ಮನ್ನು ಕೆಡಿಸ್ತಾ ಇದ್ದೀರಿ ಅಂತ ಹೇಳಿದರೆ, ಸಾರ್ವಜನಿಕವಾಗಿ ನಮ್ಮನ್ನು ನಿಂದಿಸ್ತಾ ಇದ್ದೀರಿ, ಇನ್ಸ್ಪೆಕ್ಷನ್ನ ನೆಲೆಯಲ್ಲಿ ನಮ್ಮನ್ನು ಅವಮಾನಕರವಾಗಿ ನಿಂದಿಸ್ತಾ ಇದ್ದೀರಿ ಅಂತ ಹೇಳಿದರೆ ಇದು ಆಗಕೂಡುದು ಎನ್ನುವಂಥದ್ದು ನಮ್ಮ ವಿನಂತಿ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಮಗೆ ಸೂಕ್ತವಾದಂಥ ರೀತಿಯಲ್ಲಿ ನ್ಯಾಯೋಚಿತವಾಗಿ ನಮ್ಮ ವ್ಯವಸ್ಥೆಯೊಂದಿಗೆ ನಮ್ಮ ಶಾಸ್ತ್ರದೊಂದಿಗೆ ಅವಘಡದ ಸನ್ನಿವೇಶಗಳಲ್ಲಿ ಮೂಲಭೂತ ಪದ್ಧತಿಯೊಂದಿಗೆ ಅವಶ್ಯಕವಾಗಿರುವಂತಹ ಕೆಲವಷ್ಟು ಔಷಧೋಪಚಾರಗಳನ್ನು ನಮಗೆ ಬಳಸಿಕೊಳ್ಳುವಲ್ಲೂ ನೀವು ಸಹಕಾರವನ್ನು ನೀಡಬೇಕು. ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಅಮೆಂಡ್ಮೆಂಟನ್ನು ತರಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಮಾಡುತ್ತಾ ಇದ್ದೇವೆ. ನಿಮಗೆ ಮಾದರಿಯಾಗಿ ಇರಿಸಲಿಕ್ಕೆ 11 ರಾಜ್ಯಗಳುಂಟು. 11 ರಾಜ್ಯಗಳಲ್ಲಿ ಏನುಂಟು ಅದನ್ನೇ ಮಾದರಿಯಾಗಿ ಇರಿಸಿಕೊಂಡು ಕರ್ನಾಟಕದಲ್ಲಿ ಮಾಡಿ ಎನ್ನುವಂಥ ವಿನಂತಿಯನ್ನು ಕೂಡ ನಾವು ಈ ಹಂತದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗೆ ಬಂದಿರತಕ್ಕಂಥ ಎಲ್ಲ ವೈದ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಒಂದಿಷ್ಟು ನನ್ನ 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ. ಡಾಕ್ಟರ್ ಸುಭಾಷ್ ರೈ ಅವರು ಅವರ ಮಾತನ್ನು ಮಾತಾಡ್ತಾ ಇದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆ ವೈದ್ಯರ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಯೋಗೀಶ್ ಶೆಟ್ಟಿ ಜಪ್ಪು ಅವರೇ, ಹಾಗೆ ಡಾಕ್ಟರ್ ರವೀಂದ್ರ ಅವರೇ, ಹಿರಿಯರಾದಂತಹ ಡಾಕ್ಟರ್ ಅಂಚನ್ ಅವರೇ, ಈಗಾಗಲೇ ಎಲ್ಲ ರೀತಿಯಲ್ಲಿ ನಮ್ಮ ವೈದ್ಯ ಮಿತ್ರರು ಯಾವ ಯಾವ ತೊಂದರೆಗಳಿವೆ ಹಾಗೂ ಅವರ ಬೇಡಿಕೆಗಳನ್ನು ಹೇಳಿದ್ದಾರೆ. ನಾನು ಕೆಲವು ವಿಚಾರಗಳನ್ನು ಹೇಳದೇ ಇರುವ ವಿಚಾರಗಳನ್ನು ಒಂದು ಹೇಳಲಿಚ್ಛೆ ಪಡ್ತೇನೆ. ಈಗ ನಾವು 4.5 ವರ್ಷ ಆಯುರ್ವೇದ ವೈದ್ಯಕೀಯ ಪದವಿಯನ್ನು ಮುಗಿಸಿ, ಆಮೇಲೆ 1 ವರ್ಷ ಇಂಟರ್ನ್ಶಿಪ್ ಮುಗಿಸಿ, ಆಮೇಲೆ 3 ವರ್ಷ ಆಯುರ್ವೇದಿಕಲ್ಲಿ ಸರ್ಜನ್ ಅಂತ ಗುರುತಿಸಿಕೊಂಡವರು, ಆಯುರ್ವೇದಿಕ್ MS ಅಂತ. ಸೊ ಈ ಒಂದು MS ಮಾಡುವ ಸಂದರ್ಭದಲ್ಲಿ, ನಾವು ಉಡುಪಿಯಲ್ಲಿ ಮಾಡುವ ಸಂದರ್ಭದಲ್ಲಿ ಅಲ್ಲಿ ನಾವು ಪ್ರತಿಯೊಂದು ಸರ್ಜರಿಗಳಿಗೆ ಕೂಡ ನಾವು ಅಸಿಸ್ಟ್ ಮಾಡ್ತಿದ್ದು, ಪ್ರತಿಯೊಂದು ಸರ್ಜರಿಗಳನ್ನು ಕೂಡ ನಾವು ಮಾಡುವುದಕ್ಕೆ ಶಕ್ತರಾಗಿದ್ದೇವೆ. ಅಂದರೆ ನಮ್ಮ ಒಂದು ಲಿಮಿಟೇಷನ್ಸ್ಗೆ ಒಳಗಾಗಿ ಸರ್ಜರಿಗಳನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಅಲ್ಲಿ ಒಂದು ಫೈನಲ್ ಇಯರ್ MS ಅಲ್ಲಿ ಒಂದು ಎಕ್ಸಾಮ್ ಅಂತ ಇರುತ್ತೆ. ಆ ಎಕ್ಸಾಮಿಗೆ ಕೂಡ ಬರುವವರು ಸರ್ಜರಿ ಮಾಡಿ ತೋರಿಸಿ ಅಂತ ಹೇಳ್ತಾರೆ. OT ಅಲ್ಲಿರುವ ಎಲ್ಲ ಒಂದು ಇದನ್ನು ಗುರುತಿಸಿ ಅಂತ ಹೇಳ್ತಾರೆ. ಒಂದು ಏನೋರೆಕ್ಟಲ್ ಎಕ್ಸಾಮ್ ಮಾಡಿ ಅಂತ ಹೇಳ್ತಾರೆ. ಒಂದು ಮೂಲವ್ಯಾಧಿಯ ಪೇಷಂಟ್ ಸರ್ಜರಿ ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ನಾನು KLE ಫೈನಲ್ ಇಯರ್ MS ಎಕ್ಸಾಮಿನರ್ ಆಗಿ ಕೂಡ ಹೋಗಿದೆ. ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಪೇಷಂಟ್, ಒಂದು ಡಾಕ್ಟ್ರ್ ಆ್ಯಂಪ್ಯುಟೇಷನ್ ಮಾಡ್ತಾ ಇದ್ದರು ಕಾಲು, ಆಯುರ್ವೇದ ಡಾಕ್ಟರ್, ಸ್ಟೂಡೆಂಟ್, ಫೈನಲ್ ಇಯರ್ PG ಸ್ಟೂಡೆಂಟ್. ಒಬ್ಬರು ಹೆಮರಾಯ್ಡಕ್ಟಮಿ ಮಾಡ್ತಾ ಇದ್ರು, ಅಂದರೆ ಮೂಲವ್ಯಾಧಿಯನ್ನು ತೆಗಿತಾ ಇದ್ರು. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವರು ಯಾರು? ಸಿಲೆಬಸ್ಸಲ್ಲಿ ನೀವು ನಿಮ್ಮ ಫಸ್ಟ್ ಕ್ವಶನ್ ಡೈರೆಕ್ಟ್ ಇಂಗ್ವೈನಲ್ ಹರ್ನಿಯಾ, ರೈಟ್ ಅಬೌಟ್ ಅಪೆಂಡಿಸೆಕ್ಟಮಿ, ರೈಟ್ ಅಬೌಟ್ ಹೈಡ್ರೋಸಿಲೆಕ್ಟಮಿ ಅಂತಲ್ಲಿ ಇರ್ತದೆ. ಅಂದರೆ ನಾವೆಲ್ಲ ಇದನ್ನು ಕಲಿತು ಬಿಟ್ಟು, ಇಷ್ಟೆಲ್ಲ ಸರ್ಜರಿಗಳನ್ನು ಕಲಿತು ಬಿಟ್ಟು, ಖಾಲಿ ಒಂದು ಪ್ಯಾರಾಸಿಟಮಲ್ ಕೊಡಲಿಕ್ಕೂ ಮೇಲೆ ಕೆಳಗೆ ನೋಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ಯಾರಂತ ನಮಗೆ ಇಲ್ಲದಿದ್ದರೆ, ಈಗ ನೋಡಿ ಅವರು ಹೇಳಿದರು ಆ ಒಂದು ಡಿಪ್ಲೊಮಾ ಕೋರ್ಸ್ಗೆ ಕೋರ್ಸ್ ಇಟ್ಟಿದ್ರು ಆ BMS ಆಗಿ ಅಂತ. ಆ ರೀತಿಯಲ್ಲಿ ಕೆಲವರು ಸೇರಿದರು. ಅಂಥ ಪರಿಸ್ಥಿತಿ ಇದ್ದರೆ ಈ ಕೋರ್ಸಿಗೆ ಯಾರು ಸೇರ್ತಿರಲಿಲ್ಲ. ಯಾಕೆಂದ್ರೆ ಹೇಳಿದರೆ ಈ ಕೋರ್ಸಿಗೆ ಸೇರಿ ಆಮೇಲೆ ಎಲ್ಲವನ್ನು ಮಾಡಿಬಿಟ್ಟು ಕೊನೆಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇದನ್ನು ನಾವು ಏನು ಹೇಳಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲ ವೈದ್ಯ ಮಿತ್ರ ಇವತ್ತು ಸೇರಿದ್ದೇವೆ. ಅದರ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಈ ಒಂದು ಪ್ರತಿಭಟನೆ ಮೂಲಕ ಯಾರಿಗೆ ಬೇಕೋ ಅವರಿಗೆ ತಲುಪಿಸಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಕೊಟ್ಟಂತ ನಮ್ಮ ಯೋಗೇಶ್ ಶೆಟ್ಟಿ ಅವರು ನಮ್ಮ ಕ್ಲಿನಿಕ್ ಸಹ ಬಂದಿದ್ದರು ಮೊನ್ನೆ, ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಡಾಕ್ಟರ್ ಪ್ರಕಾಶ್ ಪೈ ಸರ್ಗೆ 1-2 ಮಾತಾಡಲಿಕ್ಕೆ ಹೇಳಿದೆ. ಬನ್ನಿ ಸರ್, 1-2 ಬನ್ನಿ ಸರ್. ಡಾಕ್ಟರ್ ಸತೀಶ್ ರಾವ್ ಸರ್ 1-2 ಮಾತಾಡಿ. ಇಲ್ಲಿ ಬನ್ನಿ.
ಅಲ್ಲ ಅಂಚೆನ ಮಾತಾಡಿದ್ದೆ ಅಲ್ಲ ಅಲ್ಲ ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. we want, Justice, we want, justice, we want, justice, we want, justice. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಒಯ್ಕಾದು ಪೊರಂಬಾಟ, ನ್ಯಾಯಕ್ಕಾದ ಪರಮಾಟ, ಒಯ್ಕಾದು ಪೊರಂಬಾಟ, ನ್ಯಾಯಕ್ಕಾದ ಪರಮಾಟ, ಬೋಡೆ ಬೋಡು, ನ್ಯಾಯ ಬೋರ್ಡು, ಬೋಡೆ ಬೋಡು, ನ್ಯಾಯ ಬೋರ್ಡು, ಒಂದು ನ್ಯಾಯ ಹತ್ತು, ಅನ್ಯಾಯ, ಒಂದು ನ್ಯಾಯ ಹತ್ತು, ಅನ್ಯಾಯ, ಒಂದು ನ್ಯಾಯ ಹತ್ತು, ಅನ್ಯಾಯ, ಬೋಡೆ ಬೋಡು, ನ್ಯಾಯ ಬೋರ್ಡು, ಬೋಡೆ ಬೋಡು, ನ್ಯಾಯ ಬೋರ್ಡು. we want, Justice, we want, justice, we want, justice. ತಿದ್ದುಪಡಿ ತನ್ನಿ, ತಿದ್ದುಪಡಿ ತನ್ನಿ, ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ಗೆ ತಿದ್ದುಪಡಿ ತನ್ನಿ, ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ಗೆ ತಿದ್ದುಪಡಿ ತನ್ನಿ, ತಿದ್ದುಪಡಿ ತನ್ನಿ, ತಿದ್ದುಪಡಿ ತನ್ನಿ, ತಿದ್ದುಪಡಿ ತನ್ನಿ, ತಿದ್ದುಪಡಿ ತನ್ನಿ, ತಿದ್ದುಪಡಿ ತನ್ನಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ನಮಸ್ಕಾರ. ನಮ್ಮ ಹೋರಾಟದ ಸ್ಥಳಕ್ಕೆ ಆರೋಗ್ಯ ಅಧಿಕಾರಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ಬಸವರಾಜ್ ಅವರು ಬಂದಿದ್ದಾರೆ. ಇವತ್ತು ನಿನ್ನೆ ತಾನೇ ನಮ್ಮ ಹೊಸ ಕಮಿಷನರ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅದರಿಂದಾಗಿ ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ, ಎಲ್ಲ ಬ್ಯುಸಿ ಇದ್ದಾರೆ. ಆದ್ರೆ ಕೂಡ ಸಹ ನಮ್ಮ ಒಂದು ಪ್ರತಿಭಟನೆಗೆ ಸ್ಥಳಕ್ಕೆ ಒಂದು ಸ್ಪಂದಿಸಿ ನಮ್ಮ ಜಾಗಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಹೃದಯ ಪೂರ್ವಕವಾಗಿ ಸ್ವಾಗತ. ಸಾಹೇಬರಾದವರಿಗೆ ಇದನ್ನು ಕೊಡ್ತೇನೆ. ಧನ್ಯವಾದಗಳು. ಯಾರು ಹೆದರಬೇಡಿ. ಇವತ್ತು ಪರಿಸ್ಥಿತಿ ಅಂದ್ರೆ ಇವತ್ತು ನಮ್ಮ ಬೇಡಿಕೆ ಈಡೇರಲಿ ಕೂತ್ಕೊಳ್ಳಿಕ್ಕೆ ಕಾರಣ ಇದೆ. 40 ವರ್ಷಗಳಿಂದ ನೀವು ಹಿಂದೇನೆ ಇದ್ದೀರಿ. ನೀವಾಗಿ ನಿಮ್ಮ ಹಿರಿಯರು ಹಿಂದೆ ನಿಂತಿದ್ರಿಂದ ಇವತ್ತು ಈ ಪರಿಸ್ಥಿತಿ ಎಲ್ಲ ಉಂಟು. ನಿಮ್ಮ ಹಿರಿಯರು ಕೂಡ ಇವತ್ತು ಒಂದು ದೃಢ ನಿರ್ಧಾರ ತಗೊಳ್ತಿದ್ರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ದೊರೆತರೆ ಎಷ್ಟೇ ಜನರು ಜೀವವರು ಬದುಕ್ತಾರೆ. ವೈದ್ಯರು ಕೆಲವು ಧೈರ್ಯದವರು ಕೆಲವರು ಟ್ರೀಟ್ಮೆಂಟ್ ಕೊಡ್ತಾರೆ. ಕಾನೂನು ಇಲ್ಲ, ನಮಗೆ ಮಾನವೀಯತೆ ಬೇಕು ಅಂತ ಹೇಳ್ಕೊಂಡು ಧೈರ್ಯದವರು. ಅದೇ ಪಾಪ ಹೆದರಿಕೆಯವರು ಯಾವುದೇ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಒಂದು ರೋಗಿ ಬಂದು ಎದುರಲ್ಲಿ ಸಾಯ್ತಾ ಇದ್ದರೆ ಸಹ ಅವನಿಗೆ ಮದ್ದು ಕೊಡುವಂಥ ಪರಿಸ್ಥಿತಿ ಇರುವುದಿಲ್ಲ. ಯಾಕೆಂದರೆ ಅವರು ಹೆದರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ಅದು ಕಾನೂನು ಜಾರಿ ಆದರೆ ಯಾವುದು ಹೆದರಿಕೆ ಆಗತ್ತಿಲ್ಲ. ಒಮ್ಮೆ ಕಾನೂನು ಒಂದು ಜಾರಿಗೆ ಬಂದರೆ ನೀವು ಯಾವುದು ಹೆದರುವ ಅಗತ್ಯ ಇರೋದಿಲ್ಲ. ಮತ್ತೆ ನಾವೆಲ್ಲರೂ ಕೂಡ ನಾವು ಇವತ್ತು ಸ್ಟ್ರಾಂಗ್ ಆಗಿ ನಾವು ಡಿಸಿಷನ್ ತಗೊಳ್ಬೇಕು. ಈಗ ಸ್ವಲ್ಪ ಸಮಯದಲ್ಲಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಕೂಡ ಮನವಿ ನೀಡಲಿದ್ದೇವೆ.
ಬೇಕೇ ಬೇಕು. ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಇದು ನ್ಯಾಯ ಅಲ್ಲ. ರಕ್ಷಿಸಿ 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 ಬ್ಲ್ಯಾಕ್ ಮೇಲ್ ತಂತ್ರ ನಿಲ್ಲಿಸಿ 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 ವೈದ್ಯರ ಮೇಲಿನ ಬ್ಲಾಕ್ ಮೇಲ್ ತಂತ್ರ 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 ನಿಲ್ಲಿಸಿ 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 ವೈದ್ಯರನ್ನು ಮಾನಹಾನಿ ನಿಲ್ಲಿಸಿ 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 ವೈದ್ಯರ ಮೇಲಿನ ಮಾನಹಾನಿ ನಿಲ್ಲಿಸಿ 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 ವೈದ್ಯರ ಮಾನಹಾನಿ ನಿಲ್ಲಿಸಿ 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 ವೈದ್ಯರ ಮಾನಹಾನಿ ನಿಲ್ಲಿಸಿ 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 ವೈದ್ಯರ ಮಾನಹಾನಿ ನಿಲ್ಲಿಸಿ We want justice we want 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 justice we want justice we want justice we want we want ಬೇಕೇ ಬೇಕು. ಇದು ನ್ಯಾಯ ಅಲ್ಲ, 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 ಇದು ನ್ಯಾಯ ಅಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಇದು ಬೇಕೇ ಬೇಕು. ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ 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 ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ. ಅನ್ಯಾಯ ಅಯ್ಯಯ್ಯೋ we want justice 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 ರಕ್ಷಿಸಿ ರಕ್ಷಿಸಿ ವೈದ್ಯರ ಮಾನಹಾನಿಯನ್ನು ರಕ್ಷಿಸಿ 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 ವೈದ್ಯರನ್ನು ರಕ್ಷಿಸಿ 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 ವೈದ್ಯರ ಮಾನಹಾನಿಯನ್ನು ರಕ್ಷಿಸಿ 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 ಅದಾಗ್ತದೆ ಯೋಚನೆ ಮಾಡಲಿ ಮೇಡಮ್ ಮೈಕ್ ಬರಲಿ. ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರ್ಲಿ ಏನೇ ಬರಲಿ, ಒಗ್ಗಟ್ಟಿರ್ಲಿ ಏನೇ ಬರಲಿ, ಒಗ್ಗಟ್ಟಿರ್ಲಿ ಏನೇ ಬರಲಿ. We want justice 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 ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ. ಅನ್ಯಾಯ ಏನೇ ಬರ್ಲಿ ಒಗ್ಗಟ್ಟಿರಲಿ, ಏನೇ ಬರ್ಲಿ ಒಗ್ಗಟ್ಟಿರಲಿ, ಏನೇ ಬರ್ಲಿ ಒಗ್ಗಟ್ಟಿರಲಿ. ನ್ಯಾಯ ಅಲ್ಲ ಅನ್ಯಾಯ, ನ್ಯಾಯ ಅಲ್ಲ ಇದು ನ್ಯಾಯ ಅಲ್ಲ, ಅನ್ಯಾಯ ಇದು ನ್ಯಾಯ ಅಲ್ಲ. ಅನ್ಯಾಯ We want justice ರಕ್ಷಿಸಿ ರಕ್ಷಿಸಿ ಅದನ್ನ ಮಾನಹಾನಿಯನ್ನು ರಕ್ಷಿಸಿ ವೈದ್ಯರ ಮಾನಹಾನಿ, ವೈದ್ಯರ ಮಾನಹಾನಿ, ತಡೀರಿ ತಡೀರಿ ವೈದ್ಯರ ಮಾನಹಾನಿ, ನಿಲ್ಲಿಸಿ ನಿಲ್ಲಿಸಿ ವೈದ್ಯರ ಮಾನಹಾನಿ, ನಿಲ್ಲಿಸಿ ನಿಲ್ಲಿಸಿ
ವೈದ್ಯರ ಮಾನಹಾನಿ ತಡೆಯಿರಿ ತಡೆಯಿರಿ ವೈದ್ಯರ ಮಾನಹಾನಿ ನಿಲ್ಲಿಸಿ ನಿಲ್ಲಿಸಿ ವೈದ್ಯರ ಮಾನಹಾನಿ ನಿಲ್ಲಿಸಿ ನಿಲ್ಲಿಸಿ ವೈದ್ಯರ ಮಾನಹಾನಿ ನಿಲ್ಲಿಸಿ ನಿಲ್ಲಿಸಿ ವೈದ್ಯರ ಮೇಲಿನ ಬ್ಲಾಕ್ ಮೇಲ್ ತಂತ್ರ ನಿಲ್ಲಿಸಿ ನಿಲ್ಲಿಸಿ ನಿಲ್ಲಲಿ ನಿಲ್ಲಲಿ ವೈದ್ಯರ ಮೇಲಿನ ಬ್ಲಾಕ್ ಮೇಲ್ ತಂತ್ರ 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 ನಿಲ್ಲಲಿ ನಿಲ್ಲಲಿ ರಕ್ಷಿಸಿ ರಕ್ಷಿಸಿ ವೈದ್ಯರ ಮಾನಹಾನಿಯನ್ನು ರಕ್ಷಿಸಿ. ಈಗ ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಮೂಲಕ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಸಲ್ಲಿಸಲಿಕ್ಕಿದೆ. 2 ಮಿನಿಟ್ ಘೋಷಣೆ ಕೂಗಿಕೊಂಡು ಮತ್ತೆ ತೆರಳೋಣ ನಾವು ನಮ್ಮ ಬಲೆ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಈಚೆ ಬನ್ನಿ. ಆದಷ್ಟು ಡಾಕ್ಟರ್ಸ್ ದಯವಿಟ್ಟು ಡಾಕ್ಟರ್ಸ್ ಎದುರು ಬನ್ನಿ. ಎಲ್ಲ ವರುಣ್ ಪ್ರಕಾಶ್ ಭೈ ಅವರು ನಂಬ್ಯಾರ್ ಸರ್ ಎಲ್ಲ ಸೀನಿಯರ್ ಡಾಕ್ಟರ್ಸ್ ದಯವಿಟ್ಟು ಎದುರು ಬನ್ನಿ. ಬನ್ನಿ ಹರಿಪ್ರಸಾದ್ ರೈ ಅವರು ಬನ್ನಿ. ಹರಿಪ್ರಸಾದ್ ರೈ ಬನ್ನಿ ಹರಿಪ್ರಸಾದ್ ರೈ ಅವರು ಬನ್ನಿ ಹರಿಪ್ರಸಾದ್ ರೈ ಬನ್ನಿ ಹರಿಪ್ರಸಾದ್ ರೈ ಬನ್ನಿ ಎಲ್ಲ ಸಬ್ ಪ್ಲೇ ಕಾರ್ಡ್ ದಯವಿಟ್ಟು ಎದುರಿನವರ ಕೈಯಲ್ಲಿ ಕೊಡಿ. ಒಂದು ಪ್ಲೇ ಕಾರ್ಡ್ಸ್ ಇದು ಕೊಡಿ. ಇಲ್ಲ ಅದೇ ಮೇಲೆ ಹತ್ತಿದೆ. ಸಂದೀಪ್ ಸನಿಲ್ ಅವರು ಎದುರು ಬನ್ನಿ. ಆದಷ್ಟು ಈಚೆ ಬನ್ನಿ, ಹತ್ರ ಬನ್ನಿ, ದಯವಿಟ್ಟು ಬನ್ನಿ, ಎದುರು ಬನ್ನಿ. ಮೇಡಮ್ ಪ್ರಕಾಶ್ ಭೈ ಅವರು ಸಹ ಬನ್ನಿ. ಪ್ರಕಾಶ್ ಭೈ ಅವರು ಬನ್ನಿ ಸರ್. ಪ್ರಕಾಶ್ ಭೈ ಅವರು ಬನ್ನಿ. ಎಲ್ಲ ಬನ್ನಿ ಪ್ರಕಾಶ್ ಭೈ ಅವರು ಆದಷ್ಟು ಬನ್ನಿ. ಎಲ್ಲ ಜಾಗ ಉಂಟು ಇಲ್ಲಿ ಬನ್ನಿ ಮೇಡಮ್. ಆದಷ್ಟು ಹತ್ರ ಬನ್ನಿ ಮೇಡಮ್. ಆದಷ್ಟು ಬನ್ನಿ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕೇ ಬೇಕು. ನ್ಯಾಯ ಬೇಕು. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಇದು ನ್ಯಾಯ ಅಲ್ಲ. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಇದು ನ್ಯಾಯ ಅಲ್ಲ. ಅನ್ಯಾಯ. We want justice. 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 ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. 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 ರಕ್ಷಿಸಿ ರಕ್ಷಿಸಿ ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. We want justice. We want justice. We want justice. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಇದು ನ್ಯಾಯ ಅಲ್ಲ. ಅನ್ಯಾಯ. ನಿಲ್ಲಿಸಿ ನಿಲ್ಲಿಸಿ ಮಾನಹಾನಿ ನಿಲ್ಲಿಸಿ. ವೈದ್ಯರ ಮಾನಹಾನಿ ನಿಲ್ಲಿಸಿ. ವೈದ್ಯರ ಮಾನಹಾನಿ ನಿಲ್ಲಿಸಿ. 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 ನಿಲ್ಲಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರನ್ನು ರಕ್ಷಿಸಿ. We want justice. We want justice. We want justice. We want justice. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ.
ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ 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 ಏನೇ ಬರಲಿ ಒಗ್ಗಟ್ಟಿರಲಿ. ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತರಕ್ಷಣೆ ರಕ್ಷಿಸಿ 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 ವೈದ್ಯರ ಹಿತರಕ್ಷಣೆ ರಕ್ಷಿಸಿ ನಿಲ್ಲಲಿ 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 ವೈದ್ಯರ ಮಾನಹಾನಿ ನಿಲ್ಲಲಿ ನಿಲ್ಲಲಿ ವೈದ್ಯರ ಮಾನಹಾನಿ ನಿಲ್ಲಲಿ 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 ವೈದ್ಯರ ಮಾನಹಾನಿ ನಿಲ್ಲಲಿ 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 ವೈದ್ಯರ ಮಾನಹಾನಿ ನಿಲ್ಲಲಿ 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 ವೈದ್ಯರ ಮಾನಹಾನಿ ನಿಲ್ಲಲಿ. ಇವತ್ತು ತುಳುನಾಡು ರಕ್ಷಣಾ ವೇದಿಕೆಯ ವೈದ್ಯರ ಘಟಕದ ಪ್ರತಿಭಟನಾ ಸಭೆಗೆ ಆಗಮಿಸಿರುವಂತ ಎಲ್ಲ ನನ್ನ ಬಂಧುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವು ಮುಂದುವರಿಯಲಿದೆ. ಯಾವ ತನಕ ನಮ್ಮ ಬೇಡಿಕೆಗಳು ಈಡೇರುವುದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ತಮ್ಮಲ್ಲಿ ಹೇಳ ಬಯಸಿದೆ. ಆದಷ್ಟು ಬೇಗ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರುತ್ತೆ ಎಂಬ ವಿಶ್ವಾಸ ಇದೆ. ಬೇಕೇ ಬೇಕು, ನ್ಯಾಯ ಬೇಕು. ಇದು ನ್ಯಾಯ ಅಲ್ಲ, ಅನ್ಯಾಯ. 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 ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಅನ್ಯಾಯ. ಇದು ನ್ಯಾಯ ಅಲ್ಲ, ವಾಯ್ಸ್ change ಆಯ್ತಾ? ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ನಿಲ್ಲಿಸಿ ನಿಲ್ಲಿಸಿ ವೈದ್ಯರ ಹಿತ ನಿಲ್ಲಿಸಿ ವೈದ್ಯರ ಮಾನಹಾನಿ ನಿಲ್ಲಿಸಿ ನಿಲ್ಲಿಸಿ ವೈದ್ಯರ ಮಾನಹಾನಿ ನಿಲ್ಲಿಸಿ 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 ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತ ರಕ್ಷಿಸಿ ರಕ್ಷಿಸಿ ವೈದ್ಯರ ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತರಕ್ಷಣೆ ರಕ್ಷಿಸಿ. We want Justice. 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 ಇದು ನ್ಯಾಯ ಅಲ್ಲ, ಅನ್ಯಾಯ. ಅನ್ಯಾಯ. ಇದು ನ್ಯಾಯ ಅಲ್ಲ, ಅನ್ಯಾಯ. ಅನ್ಯಾಯ. ಇದು ನ್ಯಾಯ ಅಲ್ಲ, ಅನ್ಯಾಯ. ಅನ್ಯಾಯ. ಇದು ನ್ಯಾಯ ಅಲ್ಲ. ಅನ್ಯಾಯ. ಅನ್ಯಾಯ. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅನ್ಯಾಯ. ಅನ್ಯಾಯ. 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 ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತರಕ್ಷಣೆ ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತರಕ್ಷಣೆಯನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತರಕ್ಷಣೆಯನ್ನು ರಕ್ಷಿಸಿ. ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತರಕ್ಷಣೆ ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತರಕ್ಷಣೆ ರಕ್ಷಿಸಿ. ಹಿತ ರಕ್ಷಿಸಿ 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 ವೈದ್ಯರ ಹಿತರಕ್ಷಣೆ ರಕ್ಷಿಸಿ. ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತ ರಕ್ಷಿಸಿ. ಏನೇ ಬರಲಿ ನ್ಯಾಯ. ವಿ ವಾಂಟ್ Justice. ವಿ ವಾಂಟ್ Justice. ಜಾರಿಗೆ ಬರಲಿ ಜಾರಿಗೆ ಬರಲಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಜಾರಿಗೆ ಬರಲಿ ಜಾರಿಗೆ ಬರಲಿ ಜಾರಿಗೆ ಬರಲಿ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಜಾರಿಗೆ ಬರಲಿ ಜಾರಿಗೆ ಬರಲಿ ಜಾರಿಗೆ ಬರಲಿ ಡ್ರಗ್ ಅಂಡ್ ಕಾಸ್ಮೆಟಿಕ್ ಜಾರಿಗೆ ಬರಲಿ ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ತಿದ್ದುಪಡಿ ಮಾಡಿ. ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ತಿದ್ದುಪಡಿ ಮಾಡಿ. ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತರಕ್ಷಣೆಯನ್ನು ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತ ರಕ್ಷಿಸಿ. ರಕ್ಷಿಸಿ ರಕ್ಷಿಸಿ ವೈದ್ಯರ ಹಿತರಕ್ಷಣೆಯನ್ನು ರಕ್ಷಿಸಿ. ಹಿತರಕ್ಷಿಸಿ. ಇದ ರಕ್ಷಿಸಿ ವೈದ್ಯರ ಹಿತ ರಕ್ಷಿಸಿ 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 ವೈದ್ಯರ ಹಿತ ರಕ್ಷಿಸಿ ರಕ್ಷಿಸಿ ರಕ್ಷಿಸಿ
ಬಂಧುಗಳೇ, ಮೊಬೈಲ್ ಉಂಟಲ್ಲ. ಇವತ್ತು ಎಲ್ಲ ಬಂಧುಗಳಿಗೆ ಆಗಮಿಸಿ ಎಲ್ಲ ಬಂಧುಗಳಿಗೆ ನಾವು ಇವತ್ತು ನಮ್ಮ ಈಗ ಪ್ರತಿಭಟನಾ ಸಭೆಯನ್ನು ನಾವು ಕೊನೆಗೊಳಿಸಿದ್ದೇವೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಈಗ ನಮಸ್ಕಾರಗಳು. ಎಲ್ಲರಿಗೂ ಮಾಧ್ಯಮ ಮಿತ್ರಗಳಿಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಧನ್ಯವಾದಗಳು. We want Justice. 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 We want